ಹಾ ಸಿಸ್, ವೆಲ್ಕಮ್ ಸಿಸ್. ಇತ್ತೆ ಒಂದು ಬರ್ತೇನೆ ಸಿಸ್, ನೋಟಿಫಿಕೇಶನ್ ಬರ್ತನಾ ದಾದೆ ಕಜಿಪು ಸಿಸ್, ಕಜಿಪು ಎಟ್ಟಿಯೇ ಇನಿ ಎಟ್ಟಿ ಇರೇದಾದೆ ಕಜಿಪು ಪ್ರೀತಿ ಸಿಸ್ ಲೈವ್ ಎಂಡಾಡತೆ ಅತುಂಡೆ ಇತ್ತೆ ಬತ್ತುಂಡು ಸಿಸ್, ಬತ್ತುಂಡೆ. ಓಕೆ ಓಕೆ. ದಾಲ್ ರೈಸ್ ಪರಂದುಲ್ಲೇರು ಸಡನ್ ಎಂಡ್ ಆಯ್ನಿ ಸಿಸ್. ಪ್ರೀತಿ ಸಿಸ್ ಲೈವಾ ಸಡನ್ ಎಂಡ್ ಆಯ್ನೆ ಹೌದಾನೇ. ಯಾನ್ ಪೋಯಿನಿ ಯಾಕಂದ್ರೆ ಎಂಕ್ ಚೂರು ಬೇಲೆ ಇತ್ತಲ್ಲ ಏಕೆ ಅನ್ ಪೋಯೆ. ಇತ್ತೆ ಎಂಡೈನೆ ಕಡೆ ಎಂಡಾತನೆ. ಸುದೀಪ್ ಅವ್ರು ಬಂದ್ರು. ಹಾಯ್ ಅಕ್ಕ, ವನಸಾಂಡೇಕೆ ಅಂತ ಇದ್ದಾರೆ. ಹಾಯ್ ಸುದೀಪ್ ಅವರೇ, ವೆಲ್ಕಮ್. ಊಟ ಆಗಿದೆ. ವನಸಾತನಿ ಇನ್ನ ವನಸಾಂಡ ಸುದೀಪ್ ದಾದಿ ಸ್ಪೆಷಲ್ ಏನಿ ಸುದೀಪ್ ಎಂಚಿನ ಕಜಿಪ್ ಅಕ್ಕಗೆ ಎಂಕಿ ಎಟ್ಟಿಯೇ ಎಟ್ಟಿ ಮಸಾಲ ಎಕಡೆ ಎಂಡಾತನ್ ಸಿಸ್ ಅಂದಿತ್ತೆ ತನ್ನಾತಿಗೆ ಎಂಡಾಪಿನಿ ಎನ್ನ ಆಂಡ್ ದಾದಿ ಸ್ಪೆಷಲ್ ಸುದೀಪ್ ಇರೆಗ್ ಹ್ಯಾಪಿ ರಕ್ಷಾ ಬಂಧನ್ ಸುದೀಪ್. ಶಾಂತಿ ಸಿಸ್ಗ್ಲ ಹ್ಯಾಪಿ ರಕ್ಷಾ ಬಂಧನ್. ಎಂಕ್ಲೇನ ಇನಿ ಉಪಕರ್ಮ ಅಂದೆ ಅಂಚ ಪಂಡದ ಅದೇ ಉಪಕರ್ಮನು. ಸೇಮ್ ಟು ಯು ಅಕ್ಕ. ಫೇಸ್ ಇಜ್ಜಾ ಫೇಸ್ಗೆ ಮೇಕಪ್ ಖಾಲಿ ಆತನ ಶಾಂತಿ ಸಿಸ್. ಮೇಕಪ್ ಖಾಲಿ ಆತನ ಫೇಸ್ ಮಾಡ್ದು ಸೈಕಿನಿ ಫೇಸ್ ಲೈವ್ ಇಜ್ಜಿ. ಅದೇ ಫೇಸ್ ಇಜ್ಜಿ ನಾನೇ ಫೇಸ್ಗೆ ಮೇಕಪ್ ಪುಲ ಖಾಲಿ ಆತನಿ. ಅನಿಶ್ ಮೇಕಪ್ ಪುರ ಖಾಲಿ ಆತನ ಫೇಸ್ಗೆ ಮೇಕಪ್ ಮಲ್ತು ಸಾಕಾತನ ಐಕಿನಿಜ್ಜಿ. ಒಂಜಿ ಲೈಕ್ ಕೊರ್ಲಿ, ಲೈಕ್ ಕೊಡೋದು ಲೈಕ್ ಕೊಡಿ ಆಯ್ತಾ. ಇರೆಗೆ ಎಟ್ಟಿ ಕಜಿಪ ಅಂದಿ ಸುದೀಪ್ ಎಟ್ಟಿ ಕಜಿಪ್ ಇರೆಗೆ ಇಷ್ಟನಾ ಮೇಕಪ್ ಇಜ್ಜಾಂಡಲ್ಲ ಮಲ್ಲೆ ಮನದಲ್ಲಿ ಮೇಕಪ್ ಇಜ್ಜಾಂಡಲ್ಲ ಎನ್ನ ಮುರಂದಿಜ ಲೈವ್ ಸರಿಜ್ಜಿ ಸುದೀಪ್ ಮೇರ ಅನೀಶ್ ಮುರಂದಿಜ ಲೈವ್ ಜನನೇ ಇಜ್ಜಿ ಎನ್ನ ಇತ್ತಾನು ಡ್ರೆಸ್ ಎಲ್ಲ ಪೂರ ಚೇಂಜ್ ಮಾಡಿದ್ಜಿ ಪೂರ ಇಲ್ಲದ ಡ್ರೆಸ್ ಎಲ್ಲ ತಿರು ಇತ್ತಾನ ಹೈಡ್ 14 ಜನ ಇತ್ತಾನ ಲೆಕ್ಕನ ಬರೋಡು ಪೇಸ್ಡ್ ಇತ್ತೆ ಪೇಸ್ಡ್ ಬಣ್ಣ ಸೀದಾ ಬಲಿಪೇರ ಅಂದ್ ಮಾತೆಲ್ಲ. ಶಾಂತಿ ಸಿಸ್ ದೇವರೇ ಈರು ತೆಲಿಪುಲಿ ಅಂದಿಯೇ ತೆಲಿಪು ಇನಿ ಮೇಕಪ್ ಮಲ್ದಿಜಾರ ಅಂಚ ಮೋನಿ ತೋಜಾರ ಅಂದಿಯೇ ಇನಿ ಮೇಕಪ್ ಇಜ್ಜಿ ಇವತ್ತು ಮೇಕಪ್ ಇಲ್ಲ. ಯಾನು ಲೈವ್ ಬರ್ಪೇ ಇಲ್ಲ ಬಲೆ ಏನು ಬಲೆ ಲೈವ್ ಇವತ್ತು ಮೇಕಪ್ ಇಲ್ಲ, ಹಾಗೆ ಮಾಡುದಿಲ್ಲ ನಾನು ಮೇಕಪ್. ಇವತ್ತು ಮೇಕಪ್ ಇದ್ರೆ ಮಾತ್ರ ನಾನು ಲೈವ್ಗೆ ಫೇಸ್ ಲೈವ್ ಮಾಡೋದು. ಮೇಕಪ್ ಎಲ್ಲ ಖಾಲಿ ಆಗಿದೆ, ಅಂಗಡಿ ಕೂಡ ಬಂದ್ ಇವತ್ತು. ಸುಮಿತ್ ಅವ್ರು ಬಂದ್ರು. ಹಾಯ್ ಸುಮಿತ್. ಸುಷ್ಮಿತ್ ಅವ್ರು ಬಂದ್ರು. ಹಾಯ್ ಸುಸ್ಮಿತ್, ವೆಲ್ಕಮ್. ನೈಟ್ ಲೈವ್ ಇಜ್ಜಾ ಇಲ್ಲಿ ಇಜ್ಜಿ ನೈಟ್ ಲೈವ್ ಮಲ್ಪುಜಿ ಹೊರ ಅಪರೂಪಕ್ಕೆ ಮಾತ್ರ ಕೋಡೆ ಮಲ್ತಿತ್ತಂತೆ 7 ಗಂಟೆ ಅನಾಗ ಪೊಂಡಲಿ ಕೊಂಚ ಮೇಕಪ್ ಬೋರ್ಡ್ ಮಾತ್ರ ಅತ್ತೆ ಆಂಡ ವಾಯ್ಸ್ ಗ್ರೇಟ್ ಅತ್ತೆ ಅಂದ ವಾಯ್ಸ್ನೇ ಪುಗಾರ್ನು ಗ್ರೇಟ್ ಐಡಲ್ ಇರೋರು ಲೈಕ್ ಕೊಡಿ. ಹೌದು ಲೈಕ್ ಕೊಡಿ ಎಲ್ಲರೂ ಕೂಡ. ಸುದೀಪ್ ಹಾ ಅಂತ ಹೇಳ್ತಾ ಇದ್ದಾರೆ. ರವಿ ಅವರು ಬಂದ್ರು. ಹಾಯ್ ರವಿ ಅವರು, ವೆಲ್ಕಮ್. ಎಂಕ್ಲಿಗ್ ಮೇಕಪ್ ದ ಖರ್ಚಿ ಒರಿಂಡು ಅಂದಿ ನಿಕ್ಲಿಗೆ ಎಡ್ ಮೇಕಪ್ ಬೋರ್ಡ್ ಒಂದು ಇಜ್ಜಿ ಖರ್ಚಿ ಒರಿಂಡು ಅಂಚ ನಿಕಲ್ ಪೂರ ಗ್ರೇಟ್. ಎಂಕ್ಲಿಗೆ ತುಲೆ ಒಂಜಿ ಮೇಕಪ್ ಬೋರ್ಡ್ ಆಪುಂಡು ಮೇಕಪ್ ಇಜ್ಜಿದ ಆಪುಜಿ ಎಂಕ್ಲಿ.
ರವಿ ಅವರು ಸಪೋರ್ಟಿಂಗ್ ಅಲ್ಲಿದ್ದೀರಿ, ಥ್ಯಾಂಕ್ ಯು. ಉಗ್ಗಾಂಡಿಯೇ ಉಗ್ಗೊಂಡು ದಾನೆ ಮನೆ ಪೂಜಾರು ಮಂತಂದಿಲ್ಲ ಪಾತಿರದಿಲ್ಲೇ. ಹಾಯ್ ರವಿ ಅವರೇ ಅಂತ ಹೇಳ್ತಾ ಇದ್ದಾರೆ. ರವಿ ಅವರ ಹಾಯ್ ಅಂತ ಹೇಳ್ತಿದ್ದಾರೆ. ಹಾಯ್ ರವಿ ಅವರೇ, ವೆಲ್ಕಮ್. ಹ್ಯಾಪಿ ರಕ್ಷಾಬಂಧನ್ ರವಿ ಅವರೇ. ಏನು ಊಟ ಮಾಡಿದ್ದು ಮಧ್ಯಾಹ್ನ? ಮಧ್ಯಾಹ್ನ ನಮಗೆ ಎಟ್ಟಿ ಪ್ರಾನ್ಸ್ ಮಸಾಲ. ಲೈಕ್ ಕೊಡಿ ಆಯ್ತಾ, ಲೈವ್ಗೆ ಬಂದವರು ಲೈಕ್ ಕೊಡಿ. ಹ್ಯಾಪಿ ರಾಖಿ ಆವೆ. ಓಕೆ, ಥ್ಯಾಂಕ್ ಯು. ಅವು ನಿಕ್ಲಿಗೆ ಮೇಕಪ್ ಬೋರ್ಡ್ ಹಾಪುಂಡ ಇಜ್ಜಿನ ಫೇಸ್ ಲೈವ್ ಮಲ್ಪೆರೆ ಹಾಪುಜ್ಜಿ ಇಜ್ಜಿ ಮೇಕಪ್ ಬೋರ್ಡೆ. ನಾ ಬಂದ್ಮೇಲೆ ವಾಪಸ್ ಹೋಗಲ್ಲ, ಲೈಕ್ ಕೊಟ್ಟೇ ಹೋಗುದು. ಥ್ಯಾಂಕ್ ಯು. ಲೈಕ್ ಕೊಡಿ ಎಲ್ಲರೂ, ಪ್ಲೀಸ್ ಲೈಕ್ ಕೊಡಿ. ಬೊಕ್ಕ ಸಮಾಚಾರ ಪನೋಡು. ಸುದೀಪ್ ಅವರು ಇನಿ ಪೋಡಿ ಎಟ್ಟಿ ಚಟ್ನಿ ನಿಕ್ಲೆಗ, ಇನಿ ಪೊಡಿ ಎಟ್ಟಿ ಚಟ್ನಿ ಅತ್ತ ತಿಂಗ್ಳೆ ಎಟ್ಟಿ ಫ್ರೆಶ್ ಎಟ್ಟಿ ಇಂಗ್ಲೆಗ್ ಫ್ರೆಶ್ ಎಟ್ಟಿ ಮಸಾಲ. ಎಟ್ಟಿ ಮಸಾಲನೆ. ಓಕೆ. ಸವಿತಾ ಅವರು ಬಂದರು. ಹಾಯ್ ಸವಿತಾ ಅವರೇ, ವೆಲ್ಕಮ್. ಸವಿತಾ ಅವರೇ, ಹ್ಯಾಪಿ ರಕ್ಷಾಬಂಧನ್. ಡೈಲಿ ಲೈವ್ ಬರ್ಪಾರಾ? ಬರ್ಪೆ ಡೈಲಿ ಬರ್ಪೆ. ಅದೇ ಸರಿಯಾದ ನ್ಯಾಯ ಅಂತ ಹೇಳ್ತಾ ಇದ್ದಾರೆ. ಯಾವುದು? ಸೂಪರ್ ಅಂತ ಹೇಳ್ತಾ ಇದ್ದಾರೆ. ನಿಮ್ಮ ಪಾರಿವಾಳ ಅವರು ಬಂದರು. ಹಾಯ್ ಪಾರಿವಾಳ, ವೆಲ್ಕಮ್. ಸವಿತಾ ಅವರು, ಊಟ ಆಯ್ತಾ? ಊಟ ಆಗಿದೆ, ನಿಮ್ದಾಯ್ತಾ ಊಟ? ಹಾಯ್ ಪಾರಿವಾಳ ಅಂತ ಹೇಳ್ತಾ ಇದ್ದಾರೆ. ಸೇಮ್ ಟು ಯು ಅಂತ ಹೇಳ್ತಾ ಇದ್ದಾರೆ. ಸುದೀಪ್, ಓಕೆ ಟೈಮ್ ಆಂಡ್ ಓಕೆ ಸುದೀಪ್ ಅವರೇ, ಥ್ಯಾಂಕ್ ಯು ಸೋ ಮಚ್ ಅವೇ ಲೈವ್ಗೆ ಬಂದು ಸಪೋರ್ಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು. ಸವಿತಾ ಅವರು ಆಯ್ತು ಅಂತ ಹೇಳ್ತಾ ಇದ್ದಾರೆ. ಮದುವೆ ಆಗದಿರೋರು ಯಾರು ಲೈವ್ ಬರಬೇಕು? ಯಾಕೆ?
ಹಾಯ್ ಸವಿತಾ ಅವರು ಸೂಪರ್ ಅಂತ ಹೇಳ್ತಾ ಇದ್ದಾರೆ. ದುರ್ಗಾ ಸಿಸ್, ಇದು ನಂದು ಲಾಸ್ಟ್ ಲೈವ್, ಮತ್ತೆ ಬರಲ್ಲ ಇವತ್ತು. ಯಾಕೆ ಯಾಕೆ ಪಾರಿವಾಳ ಯಾಕೆ ಬರುದಿಲ್ಲ? ದುರ್ಗಾ ಅವರು ಕಾಣೆಯಾದರು. ಇದ್ದೇನೆ, ಕಾಣೆ ಆಗ್ಲಿಲ್ಲ, ಇಲ್ಲೇ ಇದ್ದೇನೆ. ಇವತ್ತು ಒಂದು ರೆಕಾರ್ಡ್ ಆಡಲಿಲ್ಲ ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಶಾಂತ ಸಿಸ್ ಅಂತ ಹೇಳ್ತಾ ಇದ್ದಾರೆ. ಹೇಮಂತ್ ಅವರು ಹಾಯ್ ದಾದಿ ಹೇಮಂತ್. ದುರ್ಗಾ ಸಿಸ್, ಬೇರೆ ಲೈವ್ ಹೋದರೆ ಹುಡುಗಿಯರು ಜಾಸ್ತಿ ಇರ್ತಾರೆ, ರಾಖಿ ಕಟ್ಟಿದ್ದಾರೆ, ಏನು ಮಾಡುವುದು, ಏನಾಗೋದಿಲ್ಲ, ರಾಖಿ ಕಟ್ಟಿಸ್ಕೊಳ್ಳಿ. ಪಾರಿವಾಳ ಸಾಂಗ್ ಪಲ್ಲೆ ಸಿಸ್, ರಕ್ಷಾ ಬಂಧನದ. ಅಣ್ಣ ತಂಗಿಯರ ಈ ಬಂದ ಜನುಮಗಳ ಅನುಬಂಧ, ಸ್ನೇಹಕ್ಕೆ ಕೊರಳು ದೇಹಕ್ಕೆ ನೆರಳು ನಾವಾಗಲೆಂದು ಹರಸುತ್ತಿದೆ ಈ ರಕ್ಷಾ ಬಂಧನ. ಹೇಮಂತ್ ಅವರೇ ಹಾಯ್, ಸಬ್ಬಾಗಿ ನಾನು ಆಗುತ್ತೇನೆ ಅಂತ ಹೇಳ್ತಾ ಇದ್ದಾರೆ. ಮಹಾದೇವರು ಲೈಕ್ ಡನ್ ಅಂತ ಹೇಳ್ತಾ ಇದ್ದಾರೆ. ಹಾಯ್ ಮಹಾದೇವರವರು, ವೆಲ್ಕಮ್. ಅವು ಅಂಚನ ಪನ್ಪುನ ಅಕ್ಕಗ್ ಬಕೆಂಚ ಪನ್ಪುನು ಒಂದು ಕಮೆಂಟ್ ಹಾಕಿ ಅಂತ ಹೇಳ್ತಾ ಇದ್ದಾರೆ. ಸೂಪರ್ ಸಾಂಗ್ ಅಂತ ಹೇಳ್ತಾ ಇದ್ದಾರೆ. ಉಗ್ರಂ ವೀರ್ ಅವರು ಬಂದ್ರು. ಜಗಳ ಗಂಟಿ ಬಂದ್ರೆ ಹೈಡ್ ಮಾಡಿ. ಯಾರ್ರೀ ಜಗಳ ಗಂಟಿ? ಯಾರು ಜಗಳ ಗಂಟಿ? ಎಲ್ಲಿದ್ದಾರೆ ಜಗಳ ಗಂಟಿ? ನಂದು ಊಟ ಆಗಿದೆ ಅಂತ ಹೇಳ್ತಾ ಇದ್ದೆ. ನಿಮ್ದಾಯ್ತು? ನಂದಾಗಿದೆಯಾ? ನಂದು ಊಟ ಆಗಿದೆ. ಚಾನಲ್ ಇದೆಯಾ? ಅವರು ರಕ್ಷಾ ಹಬ್ಬ ಮಾಡಬೇಕು, ಆವಾಗ ಚೆನ್ನಾಗಿರ್ತದೆ ಅಂತ ಹೇಳ್ತಾ ಇದ್ದಾರೆ. ಸೂಪರ್ ಅಂತ ಹೇಳ್ತಾ ಇದ್ದಾರೆ. ಜಗಳ ಗಂಟಿ ಇದ್ದಾಳೆ ಒಬ್ಬಳು, ಹೆಸರು ಬೇಡ ಬಿಡಿ. ಅದು ನಮಗೆ ಗೊತ್ತಾಗ್ಬೇಕಲ್ಲ ಯಾರು ಅಂತ. ಗೊತ್ತಾದ್ರೆ ನಾವು ಇದು ಮಾಡ್ಬೋದು, ಇಲ್ಲದಿದ್ರೆ ಹೇಗೆ ಮಾಡುದು? ಪಾರಿವಾಳ ಅಂತ ನಗ್ತಾ ಇದ್ದಾರೆ ಶಾಂತ ಸಿಸ್. ಸವಿತಾ ಹಾಯ್ ಅಂತ ಹೇಳ್ತಾ ಇದ್ದಾರೆ. ಹೊರಡ್ಚಿ ಸಿಸ್ ಹೊಡ್ಚಿತ್ತನ ಒಕ್ಕದಿಪ್ಪ ಮೇಕಪ್ ಇಲ್ಲ ಅಂತಂದ್ರೆ ಇಷ್ಟು ಬೇಗ ಮೇಕಪ್ ಎಲ್ಲಿ ಸಿಕ್ಕಿತ್ತು? ಈಗ ಮೇಕಪ್ ಹಾಕಿದಾಗ ಇದ್ದೇನಾ? ಮಕ್ಕಳೆಲ್ಲ ಬೊಬ್ಬೆ. ದೆಪ್ಪುಲೆ ಏರ್ಲ ಇಜ್ಜೆ ರೈಟ್ ಅಂದ ದೆಪ್ಪ ಶಶಿಕಾಂತ್ ಐಡ್ ಮಲ್ಪೊಡ್ಚಿ ಯಾನ್ ಪನ್ಪೆ ತುಕ ಪನೊಂದುಲ್ಲೇರಿ ಇಜ್ಜಿ ಐಡ್ ಮಲ್ದಿಜ್ಜಿ ಎನ್ನಿಟ್ಟು ಐಡ್ ಮಲ್ಪುರ ಜನ ಇಜ್ಜಿರು ಇದ್ದೀನಿ ಅಂತ ಹೇಳ್ದೆ. ಕೊರೋಚಿ ದೆಪ್ಪುಲೆ ಅಂತ ಹೇಳ್ದೆ. ಒಂದು ಕಮೆಂಟ್ ಅಂತ ಹೇಳ್ತಾ ಇದ್ದಾರೆ. ಸವಿತಾ ಒಲ್ಪ ಊರು ಓಕೆನೊಂದುಲ್ಲೇರು. ಮಹಾದೇವ್ ಅವರೇ ಇದ್ದೀರಾ? ಶಾಂತ ಯಾಕೆ ಹಾಗೆ ಹೇಳ್ತೀರಿ? ಇಲ್ಲಿ ಚಾನಲ್ ಇಲ್ಲ ಅಂತೆ ಉಗ್ರಮ್ಮ ಅವರೇ, ಹೌದಾ? ಚಾನಲ್ ಇಲ್ವಾ? ಚಾನಲ್ ಇಲ್ಲ ಅಂತೆ. ಸವಿತಾಗ್ ತುಳು ಬರ್ಪುಜ? ಇಲ್ಲ ಅವಳಿಗೆ ತುಳು ಬರುದಿಲ್ಲ. ಅವ್ರ ಕನ್ನಡವೇ ನಮ್ಮಮ್ಮ, ಅವಳಿಗೆ ಕೈ ಮುಗಿಯಮ್ಮ, ಮಾತಾಡೋ
ನಿನ್ನೆ ಹಬ್ಬಕ್ಕೆ ಏನು ಸ್ವೀಟ್ ಮಾಡಿದ್ರಿ ಮೇಡಮ್? ನಿನ್ನೆ ಹಬ್ಬಕ್ಕೆಯಾ? ನಾವು ಏನು ಮಾಡಲಿಲ್ಲ ಮನೆಯಲ್ಲಿ ಸ್ವೀಟ್. ನಾವು ದೇವಸ್ಥಾನಕ್ಕೆ ಹೋದದ್ದ ಹಬ್ಬಕ್ಕೆ. ನಮ್ದು ಇಲ್ಲಿ ಹತ್ತಿರ ದೇವಸ್ಥಾನದಲ್ಲಿ ಇದಿದೆಲ್ಲ ಪೂಜೆ ಇರ್ತದಲ್ಲ, ಅಲ್ಲಿಗೆ ಹೋದದ್ದು. ಊರಿಗೂ ಮಡಿಕೇರಿ ಅಂತ ಹೇಳ್ತಾ ಇದ್ದಾರೆ. ಯಾರು ಮಡಿಕೇರಿದಾರಿಯೇ? ಎಲ್ಲರೂ ಹತ್ತಿರ ರಾಗಿ ಕಟ್ಟಿಸಿಕೊಂಡರೆ. ನಾನು ಮದುವೆ ಆಗೋದು ಯಾವಾಗ ದುರ್ಗಾ ಸಿಸ್? ಅದು ನೀವೇ ಹೇಳ್ಬೇಕು ಪಾರಿವಾಳ, ನೀವು ಮದುವೆ ಆಗೋದು ಯಾವಾಗ ಅಂತ. ನಾನು ಸೂಪರ್, ನೀವು ಹೇಗಿದ್ದೀರಾ ಅಂತ ಕೇಳ್ತಾ ಇದ್ದಾರೆ ಸವಿತಾ ಅವರು. ನನ್ನ ವಿಡಿಯೋನಲ್ಲಿ ಲೈಕ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಐಡಿ ಯಾರು ಮಾಡಿದ್ದು? ನೀವು ಐಡ್ ಮಾಡಿ, ನಿಮ್ಮನ್ನ ಐಡ್ ಮಾಡಲಿಲ್ಲವಾ? ಉಗ್ರಂ ವೀರಂ ಐಡ್ ಮಾಡಲಿಲ್ಲ ನಿಮ್ಮನ್ನು. ಕನ್ನಡತಿಗೆ ನಮಸ್ಕಾರಗಳು ಅಂತ ಹೇಳ್ತಾ ಇದ್ದಾರೆ ಮಹಾದೇವರು. ಥ್ಯಾಂಕ್ ಯು ಮಹಾದೇವರು, ಥ್ಯಾಂಕ್ ಯು ಸೋ ಮಚ್. ಹೇಮಂತ್ಗಳು ಬಾಯ್. ಯಾಕೆ ಬಾಯ್ ಹೇಮಂತ್? ಯಾಕೆ ಬಾಯ್? ಹಾಯ್ ಕನ್ನಡತಿ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಕನ್ನಡ ನಾಡಿನ ವೀರರ ಮನೆಯ ಗಂಡು ಭೂಮಿಯ ವೀರ ನಾರಿಯ ಚರಿತೆಯ ನಾನು ಹಾಡುವೆ. ಐಡಿ ಮಾಡ್ತೀನಿ ಪಕ್ಕ ಅಂತ ಹೇಳ್ತಾ ಇದ್ದಾರೆ. ಹೈಡ್ ಮಾಡೋರ ಐಡಿ ಮಾಡ್ತೀನಿ ಪಕ್ಕ ಅಂತ ಹೇಳ್ತಾ ಇದ್ದಾರೆ. ಅವು ಏನ್ ಬಾನ್ವಿಸಿಸ್ ಸೂಪರ್ ಅಂತೇಳಿ ಬಾನ್ವಿಸಿಸ್ ಏರವು ಉಗ್ರ ಯಾರು? ಜಗಳ ಗಂಟಿ ಹೇಳಿ ನಾವು ಹುಷಾರಾಗಿರ್ತೇವೆ. ಹೌದು, ಯಾರು ಅವರು ಐಡ್ ಮಾಡಿದ್ರು, ಬಾನ್ವಿಸಿಸ್ ಐಡ್ ಮಾಡಿದ್ರು. ಅವರಿಗೆ ಗೊತ್ತಿರ್ಬೋದು ಯಾರು ಅಂತ. ಏರ್ಲ ಇಜ್ಜೇರು ಪ್ರೀತಿ ಅಕ್ಕ, ಕಪ್ಪು ಅಕ್ಕ ಅಂತ ಹೇಳ್ತಾ ಇದ್ದಾರೆ. ಸಂತೋಷ್ ಹಾಯ್ ಅಂತ ಹೇಳ್ತಾ ಇದ್ದಾರೆ. ಹಾಯ್ ಸಂತೋಷ್, ವೆಲ್ಕಮ್. ಹಾಯ್ ಕನ್ನಡದಿಂದ ಹೇಳ್ತಾ ಇದ್ದಾರೆ ರವಿ ಅವರು. ನಿಮ್ಮ ಮನೆ ಸೀಟ್ ಮನೆ ಸೆಕೆ ಆಗಲ್ವಾ ಮೇಡಮ್? ತುಂಬಾ ಸೆಕೆ ಆಗ್ತದೆಯಾ? ತುಂಬಾ ಸೆಕೆ ಆಗ್ತದೆ. ಸ್ವಾತಿ ಇಜ್ಜಲ ಕೆಲವೊಂದು ಮರ್ಲೆ ಅಂದಿಯೇ ಎಂಕ್ ಯಾಂಡೆ ಬ್ಲೂಕೇಂಡಿ ಅನ್ ಕೊರಿಯೆ ಬೊಕ ಮೇರ್ ಪಂಡೀರ್ ಏರ್ ಗೊತ್ತುಂಡೆ ನಮ್ಮ ಶಾಂತಸಿಸ್ ಪಂಡೀರ್ ದೆಪ್ಪುಲಿ ಎಟ್ ಚಾನಲ್ ಇಜ್ಜಿ ಬೊಕ ಅಂದೆತ್ತೆ ಅಬ್ಬ ವಾಟರ್ ಸಾಂಗ್ ಅಂತ ಹೇಳ್ತಾ ಇದ್ದಾರೆ. ಹಾಯ್ ಪ್ರಿಯಾಂಕಾ ಅವರೇ, ವೆಲ್ಕಮ್ ಪ್ರಿಯಾಂಕಾ. ಮನಸ್ ಮಲ್ತಾರೆ ಭವಾನಿ ಹೈಡ್ ತೆಗಿ ಯಾರು ಅಂತ ಹೇಳಲಿ ಅಂತ ಹೇಳ್ತಾ ಇದ್ದಾರೆ. ಹೌದು, ಉಗ್ರಂ ಟೀಮ್ ಹಿಟ್ಲರ್. ಭುಜಂಗ ಅವರೇ ವೆಲ್ಕಮ್. ಭುಜಂಗ ಅವರೇ ಹಾಯ್. ಭುಜಂಗ ಅವರೇ, ರವಿ ಅವರು ಹಾಯ್ ಅಂತೇಳಿ ಈಗ ಸ್ವಲ್ಪ ವಿರಾಮ ಅಂತ ಹೇಳ್ತಾ ಇದ್ದಾರೆ. ಹೌದಾ ಮಹಾದೇವ್ ಅವರೇ, ಥ್ಯಾಂಕ್ ಯು ಸೋ ಮಚ್ ಮಹಾದೇವ್ ಅವರೇ ನೀವು ಬಂದದಕ್ಕೆ. ಏನು ಸ್ಪೆಷಲ್ ಊಟ ಸಿಸ್? ಇವತ್ತು ಪ್ರಾನ್ಸ್ ಫ್ರೈ ಮಸಾಲ. ನಾನು ಹೈಡ್ ಮಾಡಿದರೆ ಯಾಕೆ ಕೇಳೋದು? ಎಂಥ ವಿಪರ್ಯಾಸ. ಹೌದು, ಅದು ಯಾರಂತ ಗೊತ್ತಿಲ್ಲ. ನಮ್ಮ ಬಾರ್ನಿ ಸಿಸ್ಗೆ ಗೊತ್ತಿರ್ಬೋದು, ಅವರು ಹೈಡ್ ಮಾಡಿದ್ರು. ಭುಜಂಗ ಅವರೇ ಹಾಯ್, ವೆಲ್ಕಮ್. ಆ ಹುಚ್ಚನನ್ನು ಹೈಡ್ ಮಾಡಿದ್ರೆ ಯಾಕೆ ಕೇಳುದು? ಎಂತ ವಿಪರ್ಯಾಸ ಅಂತ ಹೇಳ್ತಾ ಇದ್ರೆ. ಹೌದು, ಅವನು ಯಾರ ಬಗ್ಗೆನೂ ಹೇಳ್ತಾ ಇದ್ದ. ಮತ್ತೆ ಬಾರ್ನಿಸಿಸ್ಗೆ ಗೊತ್ತಿರ್ಬೋದು, ಅವರ ಲೈವಲ್ಲಿ ಹೆಚ್ಚು ಬರ್ತಾರಲ್ಲ ಬ್ಯಾಡ್ ಕಮೆಂಟ್ಸ್ ಮಾಡೋ, ಅವರಿಗೆ ಗೊತ್ತಿರ್ಬೋದು. ಹಾಗೆ ಅವರು ಡಿಲೀಟ್ ಮಾಡಿದ್ರು, ಹೈಡ್ ಮಾಡಿದ್ರು ಅವರು. ಭುಜಂಗ ಅವರು ಹಾಯ್. ರವಿ ಅವರೇ, ಇಂದು ಕಂಡ ಕನಸು ಅದು ನಿನ್ನ ಮನಸ್ಸು, ನಿನ್ನ ಪ್ರೀತಿಗಾಗಿ ಸೋತೆ. ರವಿ ಅವರು ಸಪೋರ್ಟಿಂಗ್ ಅಲ್ಲಿದ್ದಾರೆ, ಎಲ್ಲರೂ ಸಪೋರ್ಟಿಂಗ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸಪೋರ್ಟಲ್ಲಿ ಇರುವ ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಹೇಮಂತ್ ಗೌಡ ಬಾಯಿ ಅಂತ ಹೇಳ್ತಾ ಇದ್ದೆ. ಆಯೇ ಬಾಯಿ ಹೇಮಂತ್, ಯಾಕೆ ಬಾಯಿ? ಪ್ರೀತಿಯಲ್ಲಿ ನೊಂದ ಪ್ರೇಮಿ ಅನಿಲ್. ಎಂತದ ಅನಿಲ್, ಏನಾದದ್ದ? ಅದು ಯಾಕೆ ಚೇಂಜ್ ಮಾಡಿದ್ದು ಹೆಸರನ್ನು? ಹಾಯ್ ಅಂತ ಹೇಳ್ತಾ ಇದ್ರೆ ಅನಿಲ್, ಲೈಕ್ ಕೊಡಿ ಆಯ್ತಾ. ಇರು ಓಲು ಉಲ್ಲಾರು ಶಶಿಕಾಂತ್ ಬತ್ತೇರಿ ಯಾನಿಲ್ಲದ ಪಿರಾವಡು ಮಿತ್ತುಳ್ಳ ಸ್ಲ್ಯಾಪ್ಡ್
ಯಾನು ಪೋಪುನು ಪನದುಲ್ಲೇರು. ಶಶಿಕಾಂತ್ ಹಾಯ್ ಅಂತ ಹೇಳ್ತಾ ಇದ್ದಾರೆ ಪಾರಿವಾಳ ಅವರು. ಹಾಯ್ ಅನಿಲ್ ಬ್ರೋ, ಹ್ಯಾಪಿ ರಕ್ಷಾಬಂಧನ್ ಅಂತ ಹೇಳ್ತಾ ಇದ್ದಾರೆ. ಶಾಂತ ಸಿಸ್ ಹಾ ಪನೋದಿಲ್ಲ. ಪೋರ್ಚಿ ಹೇಮಂತ್ ಅಂದೆ ಹೇಮಂತ್ ಪೋರ್ಚಿ ಯಾಕೆ ಹೋಗುದು ಹೇಮಂತ್, ಇವತ್ತು ರಜೆ ಕೊಡ್ಲಿಲ್ವಾ? ಹರೀಶ್ ಕುಮಾರ್ ಅವ್ರು ಬಂದ್ರು. ಹಾಯ್ ಕುರ್ಕುರೆ ಅಂತ ಹೇಳ್ತಾ ಇದ್ದಾರೆ. ಎಲ್ಲಿಂಟು ಕುರ್ಕುರೆ? ಉಗ್ರಂ ಟೀಮ್ ನನಗೆ ಬೇಡದಿರುವುದನ್ನು ಹೇಳ್ತಾರೆ, ಎಲ್ಲೂ ಹೋದ್ರು ಅದಕ್ಕೆ ನನ್ನ ಹೆಸರು ಹಾಳು ಮಾಡುವ ಕುತಂತ್ರಿ. ಹಾ, ಅವರು ನಿಮ್ದ ಹೆಸರು ಹೇಳಿದ್ದು, ಅವರು ಹೆಸರು ಬೇಡ ಅಂತ ಹೇಳಿದ್ರು ನನ್ನ ಹತ್ರ. ಅವರೇಯಾ ಮೊನ್ನೆ ಬ್ಯಾಡ್ ಕಮೆಂಟ್ಸ್ ಹಾಕಿದ್ದು? ಕಣ್ಣೀರು ಹಾಕಿಸ ಟೀಮ್ಗೆ ನನ್ನ ಧಿಕ್ಕಾರ ಅಂತ ಹೇಳ್ತಾ ಇದ್ದಾರೆ. ಬಾನಿಸಿ ಸಾಯಿ ಪಾರಿವಾಳ ಅಂತ ಹೇಳ್ತಾ ಇದ್ದಾರೆ. ಕಣ್ಣೀರು ಹಾಕಿಸಿದ ಟೀಮ್ಗೆ ನನ್ನ ಧಿಕ್ಕಾರ, ನೀನೇ ನೋಡಿಕೋ ಅಂತ ಹೇಳ್ತಾ ಇದ್ದಾರೆ. ಹೌದೌದು ಅವರೇಯಾ? ನಾನು ಬ್ಲೂ ಕೊಟ್ಟಾಗಿದೆ ಅವರಿಗೆ. ಮತ್ತೆ ಶಾಂತಸಿಸ್ ಹೇಳಿದ್ರು ಚಾನಲ್ ಇಲ್ಲ ಅಂತ. ನಾನು ಉಗ್ರಂ ಟೀಮ್ನಲ್ಲೆಲ್ಲ ಬರ್ತಾರಲ್ಲ, ಆಗ ಹಿಟ್ಲರ್ ಇದ್ದಾನೆ, ಮತ್ತೆ ನಮ್ಮ ರಾಹುಲ್ ಇದ್ದಾರೆ. ಅವನೇ ಹಿಟ್ಲರ್ ಪರ್ಸ್. ಹೌದಾ, ಅವನೆಯಾ? ಓ ದೇವಾ, ಅವರೆಯಾ? ಅವ್ರು ಯಾಕೆ ಹಾಗೆ ಮಾಡುದು ಮಾರ್ರೆ, ಸುಮ್ಮನಿಲ್ಲದಿದ್ರೆ ಎಂತ ಅಂಡೆ ಬೆಚ್ಚಾಪುನಿ ಮೊಕಲ್ನ. ನನ್ನ ಎಲ್ಲ ಅಕ್ಕ ತಂಗಿಯರಿಗೆ ಹಾಗೂ ಅಣ್ಣ ತಮ್ಮದಿಗೆ ರಕ್ಷಾಬಂಧನದ ಹಾರ್ದಿಕ ಶುಭಾಶಯಗಳು. ಆ ದೇವರು ನಿಮ್ಮೆಲ್ಲರ ಬಾಳಿನಲ್ಲಿ ಸಂತೋಷ ತುಂಬಿರ್ಲಿ ಅಂತ ಹೇಳ್ತಾರೆ. ರುದ್ರೇಶ್ ಅವ್ರು ಬಂದರು. ಊಟ ಆಯ್ತಾರಿ ಅಂತ ಕೇಳ್ತಾರೆ. ರಾಹುಲ್ ಮಂದಿನೇ. ರಾಹುಲ್ ಉಗ್ರಂ ಟೀಮ್ ಪಂಡ ಪುದರ್ದಿ ಒಂದಿರಾರು ಆರತ್ತತೆ. ಹಾಯ್ ಕಪ್ಪು ಸಿಸ್, ವೆಲ್ಕಮ್. ಇಲ್ಲ ಶಾಂತಿ ಸಿಸ್ಸು, ಇಲ್ಲ ಶಾಂತಿ ಸಿಸ್, ಮಾಡಬೇಕು. ಇವಾಗ ಮನೆಗೆ ಹೋದರೆ ನೆಟ್ವರ್ಕ್ ಸಿಗಲ್ಲ, ಅದಕ್ಕೆ ಇದ್ದೀನಿ ಇಲ್ಲಿ ಅಂತ ಹೇಳ್ತಾ ಇದ್ದಾರೆ. ಹ್ಯಾಪಿ ರಕ್ಷಾಬಂಧನ್ ಅಂತ ಹೇಳ್ತಾ ಇದ್ದಾರೆ. ಕಪ್ಪು ಸಿಸ್ ಗುಡ್ ಲೈವ್ ಅಂತ ಹೇಳ್ತಾ ಇದ್ದಾರೆ. ಊಟ ಮಾಡು ಅಂತ ಹೇಳ್ತೀಯಲ್ಲ ಅವರು, ಊಟ ಉಂಡು ಅಂತ ಹೇಳ್ತೀಯಲ್ಲ ಅವರು ಅಂತ ಹೇಳ್ತಾ ಇದ್ದಾರೆ. ಶಾಂತಿ ಸಿಸ್ ಹೇಗೆ ಕೊಡುವುದು ಇಲ್ಲಿ ಅಂತ ಹೇಳ್ತಾ ಇದ್ದಾರೆ. ನಾನು 5 ಮೆಸೇಜ್ ಹಾಕ್ತೇವೆ ಊಟ ಆಯ್ತಾ ಅಂತ. ಹೌದಾ, ನಾನು ನೋಡ್ಲಿಲ್ಲ, ಒಂದು ನಿಮಿಷ. ಊಟ ಆಗಿದೆ ರವಿ ಅವರೇ, ಊಟ ಅದು ಮೆಸೇಜ್ ಹೋಯ್ತಾರ ರವಿ ಅವರೇ? ಊಟ ಆಗಿದೆಯಾ? ಊಟ ಆಗಿ ನಾನು ಲೈವ್ಗೆ ಬಂದದ್ದು. ರುದ್ರೇಶ್ ಅವ್ರು ನಮ್ಮದು ಬೆಂಗಳೂರು, ನಿಮ್ದು ಮಂಗಳೂರು ಅಂತ ಹೇಳ್ತಾ ಇದ್ದಾರೆ. ರಾಹುಲ್ ಉಗ್ರಂ ರಾಹುಲ್ ಬೇತೇನೆ ಅಂದೆ. ಹಾ, ಓಕೆ. ಆನೆ ಕೊಟ್ಟಿದ್ದೇನೆ ಶಾಂತಿಸ್ ಅಂತ ಹೇಳ್ತಾ ಇದ್ದಾರೆ. ನಿಮ್ಮ ಅಕ್ಕ ತಂಗಿಗೆ ಪಾರಿವಾಳ ಅಂತ ಹೇಳ್ತಾ ಇದ್ದಾರೆ. ಹೇಮಂತ್ ನಗಡ್ತಾ ಇದ್ದಾರೆ. ನಮೀಸ್ ಅವರು ಸೂಪರ್ ಅಂತ ಹೇಳ್ತಾ ಇದ್ದಾರೆ. ನೆಟ್ಟೆ ಎಂಚಲ ತಿಕ್ಕಿನಿ ಹೇಮಂತ್ ನೆಟ್ ಸುಳ್ಳು ಪನ್ಪಿನಿ ಪನೊಂದುಲ್ಲೇರು. ನಮೀಸ್ ಅವರು ಲೈಕ್ ಅಂತ ಹೇಳ್ತಾ ಇದ್ದಾರೆ. ಒನಸಾಳ ಅಂತ ಕೇಳ್ತಾ ಇದ್ದಾರೆ. ಬಾನ್ವಿ ಸಿಸ್, ಒನಸಾಳು ಸಿಸ್. ನಮೀಸ್ ಅವರು ಸೂಪರ್ ಅಂತ ಹೇಳ್ತಾ ಇದ್ದಾರೆ. ಬಾನ್ವಿಸಿಸ್ ಗುಡ್ ಲೈವ್ ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ನಮೀಸ್, ಥ್ಯಾಂಕ್ ಯು ಸೋ ಮಚ್, ವೆಲ್ಕಮ್ ನಮೀಸಿಸ್. ಅಕ್ಕ ಊರಲ್ಲಿಲ್ಲ, ತಂಗಿಲ್ಲ, ಹೊರಗಡೆ ಇದ್ದಾರೆ ಶಾಂತಿಸ್ ಅಂತ ಹೇಳ್ತಾ ಇದ್ದಾರೆ. ನೆಟ್ ಖಾಲಿ ಹಾಕೊಂಡತ್ತೆ. ರವಿ ಅವರು ಹಾಯ್ ಅಂತ ಹೇಳ್ತಾ ಇದ್ದಾರೆ. ರವಿ ಅವರೇ, ನಿಮ್ದು ಊಟ ಆಯ್ತಾ? ಎಂತ ಸ್ಪೆಷಲ್? ಗುಡ್ ಲೈವ್ ಅಂತ ಹೇಳ್ತಾ ಇದ್ದಾರೆ. ವರಮಹಾಲಕ್ಷ್ಮಿ ಹಾಗೂ ರಕ್ಷಾಬಂಧನದ ಶುಭಾಶಯಗಳಂತ ಹೇಳ್ತಾ ಇದ್ದಾರೆ. ನಮಿಸಿಸ್, ಥ್ಯಾಂಕ್ ಯು ನಮಿಸಿಸ್. ಗುರುಪ್ರದಿ ಅವ್ರು ಬಂದು ಲೈಕ್ ಡನ್ ಅಂತ ಹೇಳ್ತಾ ಇದ್ದಾರೆ. ಹಾಯ್ ಅಂತ ಹೇಳ್ತಾ ಇದ್ದಾರೆ. ನನ್ನ ಧಿಕ್ಕಾರ ಅಂತ ಹೇಳ್ತಾ ಇದ್ದಾರೆ. ಕಣ್ಣೀರು ಹಾಕಿಸಿದ ಟೀಮ್ಗೆ ನನ್ನ ಧಿಕ್ಕಾರ ಅಂತ ಹೇಳ್ತಾ ಇದ್ದಾರೆ. ಬಾನಿಸಿಸ್ ಸೂಪರ್ ಅಂತ ಹೇಳ್ತಾ ಇದ್ದಾರೆ. ರವಿ ಅವರು ಹಾಯ್ ಅಂತ ಹೇಳ್ತಾ ಇದ್ದಾರೆ. ಎಂಚ ಆತ ಬೇಗ ಖಾಲಿ ಆಪುಣೆ ಅಂದು ಎಂಚ ಖಾಲಿ ಆಪಿನ ಆತ ಬೇಗ ಬೆಸ್ಟ್ ಅಂತ ಹೇಳ್ತಾ ಇದ್ದಾರೆ. ಪಾರಿವಾಳ ನಮ್ಮಿ ಹಾಯ್ ಊಟ ಆಯ್ತು ಅಂತ ಕೇಳ್ತಾ ಇದ್ದಾರೆ. ಬಾನಿಸಿಸ್ ಸಪೋರ್ಟಿಂಗ್ ಅಲ್ಲಿದ್ದಾರೆ. ನಮ್ಮಿಮ್ಮ ಅಂತ ಹೇಳ್ತಾ ಇದ್ದಾರೆ. ಬಾನ್ವಿಸಿಸ್ ನಮ್ಮಿಸ್ ಅವ್ರು ಲೈಕ್ ಅಂತ ಹೇಳ್ತಾ ಇದ್ದಾರೆ. ಪ್ರದೀಪ್ ಬ್ರೋ ಹಾಯ್ ಒನಸಾಂಡಕ್ಕೆ ಇನ್ನೊಂದು ಲೇರು
ಬಾನ್ವಿಸಿಸ್ ಸೂಪರ್ ಸೂಪರ್ ಅಂತ ಹೇಳ್ತಾ ಇದ್ದಾರೆ. ಊಟ ಅಕ್ಕ, ಊಟ ಆಗಿದೆಯಾ ಅನಿಲ್? ಊಟ ಆಗಿದೆ ಇವತ್ತು, ನಿಂದಾಯ್ತಾ? ಪಾರಿವಾಳ ರಕ್ಷಾಬಂಧನ ಶುಭಾಶಯಗಳು. ಶಿವಕುಮಾರ್ ಅವರು ಬಂದರು. ಹಾಯ್ ಶಿವಕುಮಾರ್, ವೆಲ್ಕಮ್. ಹಾಯ್ ಬಾನು ಅಂತ ಹೇಳ್ತಾ ಇದ್ದಾರೆ. ನಮ್ಮ ಮಿಸ್ಸಿಸ್ ಸೂಪರ್ ಅಂತ ಹೇಳಿ ಆಯಾಗ ಕಾಲ್ ಮಾಡ್ತಂಡ ದೆತ್ ಪಾತೆರೆಗೆ ಯೋಗ್ಯತೆ ಇಚ್ಚಿ ಕಾಲ್ ಮಾಡ್ತಿತ್ತಾರಾ? ನನ್ನ ಅಕ್ಕನಿಗೆ ಸ್ಥಾನ, ತಂಗಿಗೆ ಅಣ್ಣನ ಸ್ಥಾನ ಕೊಟ್ಟಿದ್ದೀನಿ ಶಾಂತಿಸಿಸ್ ಅಂತ ಹೇಳ್ತಾ ಇದ್ದಾರೆ. ನನ್ನನ್ನು ಗೌರವಿಸುವವರಿಗೆ ನಾನು ಗೌರವಿಸ್ತೇನೆ ಬಾನ್ವಿಸ್ ಅಂತ ಹೇಳ್ತಾ ಇದ್ದಾರೆ. ಒಂದು ಹೆಣ್ಣಿನ ಕಣ್ಣೀರಿಗೆ ಹಾಕಿಸ ಟೀಮ್ಗೆ ನನ್ನ ಧಿಕ್ಕಾರ ಅಂತ ಹೇಳ್ತಾ ಇದ್ದಾರೆ. ನನ್ನನ್ನು ಗೌರವಿಸುವವರಿಗೆ ನಾನು ಗೌರವಿಸುತ್ತೇನೆ ಅಂತ ಹೇಳ್ತಾ ಇದ್ದಾರೆ ಬಾನ್ವಿಸಿಸ್. ಎಂಕ್ ಬೇಗ ಖಾಲಿ ಆಪುನು ಹಾಯ್ ಎಲ್ಲರಿಗೂ ಅಂತ ಹೇಳ್ತಾ ಇದ್ದಾರೆ. ಬಾನ್ವಿಸಿಸ್ ಸಪೋರ್ಟಿಂಗ್ ಅಲ್ಲಿದ್ದಾರೆ. ಥ್ಯಾಂಕ್ ಯು. ಯಾರು ರೀಚಾರ್ಜ್ ಮಲ್ಪೆ 350 ನಾ ಮಲ್ಪೆ ಹಾಯ್ ತಕ್ಕ ಅಂತ ಹೇಳ್ತಾ ಇದ್ದಾರೆ. ಇರಿಗೆ ದಾನೆ ಅವಳು ವೈಫೈ ಉಂಡಾ ಕೆಲವೊಂದು ನಂದು ವೈಫೈ ಉಂಡು ಲೈಡು ಮಾತಿರ್ಗಳ ವಿಶ್ವ ಹ್ಯಾಪಿ ರಕ್ಷಾಬಂಧನ. ನಂದು ಗುರುಪ್ರದೀಪ್ ಹ್ಯಾಪಿ ರಕ್ಷಾಬಂಧನ್ ಮಾತಿರ್ಗ ಎಲ್ಲರಿಗೂ ಕೂಡ ಹ್ಯಾಪಿ ರಕ್ಷಾಬಂಧನ ಆಯ್ತಾ? ಸೂಪರ್ ಅಂತ ಹೇಳ್ತಾ ಇದ್ದಾರೆ. ಸಂಗೀತ ಸಿಸ್ ಊಟ ಮಾಡ್ಬೇಕು, ನಾನು ಹೋಗ್ತೀನಿ ಆಯ್ತಾ? ಓಕೆ ಪಾರಿವಾಳ ಊಟ ಮಾಡಿ ಬನ್ನಿ. ಓಕೆ ಊಟ ಆಯ್ತು, ಏನು ಹೆಸರಿಲ್ಲ, ಅನ್ನ ಸಾಂಬಾರು ಅಂತ ಹೇಳ್ತಾ ಇದ್ದಾರೆ. ಹೌದಾ? ರವಿ ಅವರಿಗೆ ಅನ್ನ ಸಾಂಬಾರ್ ಅಂತೆ. ನಮ್ಮೀಸ್ ಅವ್ರದ್ದು ಊಟ ಆಯ್ತಾ? ಎಂತ ಸ್ಪೆಷಲ್? ರವಿ ಅವರು ಹಾಯ್ ಅಂತ ಹೇಳ್ತಾ ಇದ್ದಾರೆ. ಲೈವಿಗೆ ಬನ್ನಿ 6:30ಗೆ, ಇವತ್ತು 6:30ಕ್ಕೆ. ಓಕೆ ಬಾನ್ವಿಸಿಸ್ ಸಪೋರ್ಟಿಂಗ್ ಅಲ್ಲಿದ್ದಾರೆ. ರವಿ ಅವರು ಹಾಯ್ ಅಂತ ಹೇಳ್ತಾ ಇದ್ದಾರೆ. ತಾಕದ್ರಿಗೆ ಕಾಲ್ ರಿಸೀವ್ ಮಾಡು ಗಾಂಡು ಅಂತ ಹೇಳ್ತಾ ಇದ್ದಾರೆ. ಹೌದು, ಕಾಲ್ ರಿಸೀವ್ ಮಾಡಿ, ಆಗ ಅಲ್ವಾ, ಆಗ ಗೊತ್ತಾಗ್ತದೆ ಮಾತಾಡಿದ್ರೆ ಅಲ್ವಾ, ಮಾತಾಡಿದ್ರೆ ಗೊತ್ತಾಗುದಲ್ಲ. ಅಗಸ್ತ್ಯ ಅವ್ರು ಬಂದ್ರು. ಹಾಯ್ ಅಗಸ್ತ್ಯ, ವೆಲ್ಕಮ್. ಲೈಕ್ ಕೊಡಿ ಆಯ್ತಾ? ಲೈಕ್ ಕೊಡಿ. ಏನ ನೆಟ್ ಖಾಲಿಯೇ ಅಪ್ಪುಜಿ? ಆಯ್ತು, ಇವತ್ತು ಹಬ್ಬ ಅಲ್ವಾ, ಅದಕ್ಕೆ ಸ್ಪೆಷಲ್ ಅಂತ ಹೇಳ್ತಾ ಇದ್ದಾರೆ. ನಮಿಸ್ ಅವರು ಸೂಪರ್ ಅಂತ ಹೇಳ್ತಾ ಇದ್ದಾರೆ. ಹಾಯ್, ನಾನು ನಿಮಗೆ ಸ್ವಾತಂತ್ರ್ಯ ನಾಳ್ದು 15ಕ್ಕೆ ಅಲ್ವಾ? ರವಿ ಅವರು ಸಪೋರ್ಟಿಂಗ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ರವಿ ಅವರೇ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಅದು ಉಗ್ರಂ ಅಂತ ಹೆಸರಿಟ್ಟುಕೊಂಡು ಎಷ್ಟು ಜನ ಇದ್ದಾರೆ? ಸೂಪರ್ ಡೂಪರ್ ಅಂತ ಹೇಳ್ತಾ ಇದ್ದಾರೆ. ಗಾಂಡು ನೀನು ಗಂಡು ಅಳ್ಳ ಕಣು ಅಂತ ಹೇಳ್ತಾ ಇದ್ರೆ ಉಗ್ರಂ. ಆಯ್ನೇನೆ ಬಾನ್ವಿಸಿಸ್ ಬ್ಯಾಡ್ ಕಮೆಂಟ್ಸ್ ಮಾಡಿದವ ಅವನೆಯ? ನನ್ನ ಬಂದ ತಕ್ಷಣ ನೀಲಿ ಕೊಡಿ ಅಂತ ಹೇಳಿದ. ನಾನು ಕೊಟ್ಟೆ ಮಾರೆ. ನಾನು ನಮ್ದು ರಾಹುಲ್ ಎಲ್ಲ ಇದ್ರಲ್ಲ ಉಗ್ರಂ ಟೀಮ್ ಅಂತ, ಹಾಗೆ ನಾನು ಕೊಟ್ಟೆ. ಇವಳು ಇದ್ದ ಲೈವ್ ಹಾಳಾಗುತ್ತೆ, ಎಚ್ಚರಿಕೆ. ಮುಂದೇರು ಸೇಮ್ ಕುಳಂಜಿ ಐಡಿ ಬೈದಿನತೆ, ಸೇಮ್ ಇನ್ನೊಂದು ಐಡಿಯಲ್ಲಿ ಬಂದದ್ದು ಅವನು ಅಗಸ್ತ್ಯ ಅಂತ. ಮುಂದೇರು ಅವೇ ಶಶಿಕಾಂತ್ ಅಕುಲ್ ಬ್ಯಾಡ್ ಕಮೆಂಟ್ಸ್ ಮಾಡಿ ಒಂಜಿ ಗ್ರೂಪ್ ಹಾಕಲ್ನ ಅವಿತ್ತೆ ಬೇತೆ ಹೊರ ಉಗ್ರಂ ಬರ್ತೀರು, ಹೊರ ಅಗಸ್ತ್ಯಡ್ ಬರ್ತೀರು ಅಕಲ್ ಒಂಜಿ ಗ್ರೂಪೇ ಉಂಡ ಅಂದ್ ಬಾನ್ವಿಸಿಸ್ ಪೂರ ಒಂಜಿ ಗ್ರೂಪ್ ಹಾಕಲ್ನ ತೋಜೋಡು. ರವಿ ಅವರು ಹಾಯ್ ಅಂತ ಹೇಳ್ತಾ ಇದ್ದಾರೆ. ಈನ ಲೈವ್ ಆನ್ ಉಂಡೆ ಬಾನ್ವಿಸಿಸ್? ಈನ ಲೈವ್ ಆನ್ ಉಂಡಾ? ನನ್ನನ್ನು ಗೌರವಿಸುವವರಿಗೆ ನಾನು ಗೌರವಿಸ್ತೇನೆ ಅಂತ ಹೇಳ್ತಾ ಇದ್ದಾರೆ. ಹೌದೌದು, ನಮ್ಮನ್ನು ಹೆಣ್ಣು ಮಕ್ಕಳನ್ನು ಎಲ್ಲಿ ಗೌರವ ಇರ್ತದೋ ಅಲ್ಲಿ ದೇವತೆಗಳು ವಾಸವಾಗಿರ್ತಾರೆ ಅಂತ ಹೇಳ್ತಾರೆ. ಮೊದಲಿಗೆ ಹೆಣ್ಣು ಮಕ್ಕಳಿಗೆ ಗೌರವ ಕೊಡುವುದನ್ನು ಕಲಿಬೇಕೆಲ್ಲರೂ. ಆನ್ ಇಜ್ಜಿ ಇರೇ ಮಲ್ತಿತ್ತಾರೆ, ನೀ ಗಾಡೆ ಮಲ್ತಿತ್ತಾರೆ ಲೈವ್. ಕಣ್ಣೀರು ಹಾಕಿಸಿದ್ರು ನನ್ನ ಧಿಕ್ಕಾರ ಅಂತ ಹೇಳ್ತಾ ಇದ್ದಾರೆ ಬಾನ್ವಿಸಿಸ್. ನಮ್ಮೀಸ್ ಅವರು ಸಪೋರ್ಟಿಂಗ್ ಅಲ್ಲಿ ಇದ್ದಾರೆ. ಎಷ್ಟು ಐಡಿಯಲ್ಲಿ ಬರ್ತಾರೆ. ನಾವು ಎಷ್ಟು 2 ಐಡಿಯಲ್ಲಿ ಹೈಡ್ ಮಾಡಿದ್ರೆ ಇನ್ನು ಯಾವುದಾ ಒಂದು ಐಡಿ ಕ್ರಿಯೇಟ್ ಮಾಡಿ ಬರ್ತಾರೆ ಮಾರ್ರೆ. ಎಂತ ಅವಸ್ಥೆ ಅಂತ ಗೊತ್ತಾಗುದಿಲ್ಲ. ಸುಮ್ಮನೆ ಬಂದು ಒಂದೊಂದು ರಾಂಪ ಮಾಡುದು ಮಾರ್ರೆ ಇವರು. ಸುಮ್ಮನೆ ಇಲ್ಲದಿದ್ರೆ ಅಪ್ಪಗ ಪಾತ್ಯರ ಬರೆಯರದ ಅಮ್ಮಿಜ್ಜಿ ಅಂದಿಯೇ ಯಾನು ಮೂಲ ಪಾತಿರು ಜೊತೆ ನಿಕುಲಡ ನಿಕಲ್ ಒಂದಿಟ್ಟೆ ಪಾತಿರೋಡೆ ಹಾಕೊಂಡು ಅವಳು ಹೆಂಗ್ ಬಕ್ಕ ಅವು ಅಗಸ್ತ್ಯ ಪಂಡತೆ ಅವು ಕುಳಂಜಿ ಮೆಸೇಜ್ ಮಾಡಿದೆ ಅಪ್ಪ ಗೊತ್ತಾಣಿ ಜಿನ್ ಹೆಂಗ್ ಗೊತ್ತಪ್ಪ ಜಿಂದ ಅಗಸ್ತ್ಯ ಏರಂದು ನನ್ನ ಲೈವ್ ಬಂದು ಮಾತಾಡು. ಹೌದೌದು, ದಾನೆ ಹತ್ಲಕ್ಲೆ ಗೊಂಜಿ ಪೊಂಜೂರು ಬಂಡ. ದೀಪ ಅವ್ರು ಬಂದ್ರು. ಹಾಯ್ ದೀಪ ಅವರೇ, ವೆಲ್ಕಮ್.
ದೀಪ ಅವರೇ ಒಂದು ಲೈಕ್ ಕೊಡಿ, ಪಿನ್ ಮಾಡುವ. ಓಕೆ, ಪಿನ್ ಮಾಡುವ. ಪ್ರತಿದಿನ ಸಂಜೆ 6:30ಕ್ಕೆ ಲೈವ್ ಇರುತ್ತೆ, ಬಂದು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇದ್ದಾರೆ ನಮ್ಮೀಸ್ ಅವರು. ಹಾಯ್ ಗುಡ್ ಅಂತ ಹೇಳ್ತಾ ಇದ್ದಾರೆ. ನನ್ನನ್ನು ಗೌರವಿಸಿದ್ರೆ ನಾನು ಗೌರವಿಸುತ್ತೇನೆ ಅಂತ ಹೇಳ್ತಾ ಇದ್ದಾರೆ. ನಮ್ಮೀಸ್ ಆಫೀಸ್ ಅವರು ಸೂಪರ್ ಅಂತ ಹೇಳ್ತಾರೆ. ಥ್ಯಾಂಕ್ ಯು ನಮ್ಮೀಸ್, ಥ್ಯಾಂಕ್ ಯು. ಪಿನ್ ಐಡಿಗೆ ಕನೆಕ್ಟ್ ಆಗದವರು ಕನೆಕ್ಟ್ ಆಗಿ ಆಯ್ತಾ. ಲೈಕ್ ಕೊಟ್ಟಿದ್ದೇನೆ, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಥ್ಯಾಂಕ್ ಯು. ಪೋಸ್ಟರ್ ನೋಡಿ ಅಂತ ಹೇಳ್ತಾ ಇದ್ದಾರೆ. ಓ ಪೋಸ್ಟರ್ ಗುಡ್ ಅಂತ ಹೇಳ್ತಾ ಇದ್ದಾರೆ. ಸೂಪರ್ ಸೂಪರ್ ಅಂತ ಹೇಳ್ತಾ ಇದ್ದಾರೆ. ನೀವು ರಿಟರ್ನ್ ಗಿಫ್ಟ್ ಮಾಡಿ. ನಾನು ಮಾಡಿದ್ದೇನೆ ದೀಪ ಅವರೇ, ನಾನು ನಿಮಗೆ ಆಲ್ರೆಡಿ ಕನೆಕ್ಟ್ ಆಗಿದ್ದೇನೆ. ಬೇಕಾದ್ರೆ ನೀವು ಇನ್ನೊಮ್ಮೆ ನನ್ನ ವಿಡಿಯೋಗೊಂದು ಕಮೆಂಟ್ ಹಾಕಿ ಆಯ್ತಾ. ಕನ್ಫರ್ಮ್ ಬೇಕಾದ್ರೆ ಮಾಡ್ತೇನೆ. ವಿಡಿಯೋಗೊಂದು ಕಮೆಂಟ್ ಹಾಕಿ. ನೀವು ಚಾನಲ್ ಇದೆಯಾ? ಯಾರಿದ್ದೀರಾ? ಪಾರಿವಾಳ ಇದ್ದೀರಾ? ದೀಪ ಚಾನಲ್ ಉಂಟು ನೋಡಿಯಾ? ಈಗ ಅಲ್ಲ ಹಾಗೆಲ್ಲ. ಈಗ ಏಕೆ ಗೊತ್ತಾ, ಗ್ಲೂಕೋಲ್ಡಿಗೆ ಕೂಡ ತುಂಬಾ ಹೆದರಿಕೆ ಆಗ್ತದೆ. ಇಂಥ ಕೆಟ್ಟ ಕೆಟ್ಟ ಹುಳುಗಳೆಲ್ಲ ಬರ್ತದಲ್ಲ, ಅದಕ್ಕೆ ತುಂಬಾ ಕಷ್ಟ ಆಗ್ತದೆ. ಇವರು ಬ್ಯಾಡ್ ಕಮೆಂಟ್ಸ್ ಅವರದೇ ರಾಪಟ ಜಾಸ್ತಿ ಆಗಿದೆ. ಅದಕ್ಕೆ ನಾವಿಲ್ಲಿ ಚಾನಲ್ ಇವರು ಬಂದ್ರು ಕೂಡ ನಮ್ಗೆ ಬ್ಲೂ ಕೊಡ್ಲಿಕ್ಕೆ ಕಷ್ಟ ಆಗ್ತದೆ. ಇಲ್ಲಿ ಹಾಗೆ ಆಗ್ತದೆ. ನಮೀಸ್ ಅವರು ಸಪೋರ್ಟಿಂಗ್ ಅಲ್ಲಿದ್ದಾರೆ. ಥ್ಯಾಂಕ್ ಯು. ಎಷ್ಟು ಜನ ಅಂತ ಕೇಳ್ತಾ ಇದ್ದಾರೆ. ಅಗಸ್ತ್ಯ ನಿನ್ನ ಅಪ್ಪ ಎಷ್ಟು ಜನ ಅಂತ ಕೇಳ್ತಾ ಇದ್ದಾರೆ. ಬಾನ್ವಿಸಿಸ್ ನನ್ನ ಬರೈ ನನ್ನ ಹತ್ರ ಐಡಾಡತೆ ಬರೈ ಡೌಟ್ ಎಗ್ ಚಾನಲ್ ಉಂಡು. ಓಕೆ ಓಕೆ. ಕೆಲವರು ಕೊರ್ರೆಲ್ಲ ಪೋಡಿಗೆ ಹಾಕೊಂಡು ಮಾರ್ರೆ ನೋಡಿ. ದೀಪಾಸಿಸ್ ನೀವೆಲ್ಲರಿಗೂ ಕೂಡ ಕನೆಕ್ಟ್ ಆಗಿ ಆಯ್ತಾ. ದೀಪಾಸಿಸ್ ಇದ್ದೀರಾ? ಪಿನ್ ಮಾಡಿದ ನಂತರ ನಿಲ್ಬೇಕು ನೀವು ಸ್ವಲ್ಪ ಹೊತ್ತು ದೀಪಾಸಿಸ್, ಇಲ್ಲದಿದ್ರೆ ಪಿನ್ ತೆಗಿಬೇಕಾಗ್ತದೆ. ಸ್ವಾಮಿ ಕೊರಗಜ್ಜ ಅಂತ ಹೇಳ್ತಾ ಇದ್ದಾರೆ. ಹೆಣ್ಣಿನ ಕಣ್ಣೀರು ಹಾಕಿಸಿದ ಟೀಮ್ಗೆ ನನ್ನ ಧಿಕ್ಕಾರ ಅಂತ ಹೇಳ್ತಾ ಇದ್ದಾರೆ. ರವಿ ಅವರು ಹಾಯ್ ಅಂತ ಹೇಳ್ತಾ ಇದ್ದಾರೆ. ನಮೀಸ್ ಅವರು ಸಪೋರ್ಟಿಂಗ್ ಅಲ್ಲಿದ್ದಾರೆ. ಬಾನ್ವಿಸಿಸ್ ಸಪೋರ್ಟಿಂಗ್ ಅಲ್ಲಿದ್ದಾರೆ. ಈ 8 ಗಂಟೆಗೆ ಬಾನ್ವಿಸಿಸ್ ಲೈವ್ ಮಲ್ಪೋರ್ ಎತ್ತೆ ಲೈವ್. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸಪೋರ್ಟಿಂಗ್. ಶ್ಲೋಕ್ ರೈ ಕುಡ್ಲ ಅವ್ರು ಬಂದ್ರು. ಹೆಲೋ ಸಿಸ್, ಹೌ ಆರ್ ಯು? ಐ ಆಮ್ ಫೈನ್. ಶ್ಲೋಕ್ ತುಳು ಬರ್ತದ, ಕನ್ನಡ ಬರ್ತದ? ಶ್ಲೋಕ್ ಅವರೇ, ನನಗೆ ಇಂಗ್ಲಿಷ್ ಬರೋದಿಲ್ಲ. ನಮೀಸ್ ಅವ್ರು ಸಪೋರ್ಟಿಂಗ್ ಅಲ್ಲಿದ್ದಾರೆ. ಶಾಂತ ಸಿಸ್ ಲೈಕ್ ಕೊಡಿ ಅಂತ ಹೇಳ್ತಾ ಇದ್ರೆ. ಹೌದೌದು, ಲೈಕ್ ಕೊಡಿ ಆಯ್ತಾ. ಶ್ಲೋಕ್ ಅವರೇ ಸ್ಕ್ರೀನ್ಗೆ ಡಬಲ್ ಟ್ಯಾಪ್ ಮಾಡಿ ಲೈಕ್ ಕೊಡಿ. ಹ್ಯಾಪಿ ರಕ್ಷಾಬಂಧನ ಅಂತ ಹೇಳ್ತಾ ಇದ್ದಾರೆ. ಹೇಮಸಿಸ್ ಇರೆಗ್ಯುಲರ್ ಹ್ಯಾಪಿ ರಕ್ಷಾಬಂಧನ. ಹೇಮಸಿಸ್ ರಂಜಿತ್ ಇಚ್ಚರಾ? ದುರ್ಗಾ ಸಿಸ್ ಚೂರು ತೂದು ಕೊರ್ಲೆ ಜಾಗ್ರತೆ ಅಂದಿಯೇ. ಶಾಂತಿ ಸೀರೆ ಕಡೆ ಪನ್ಪುಜಿನ ನಮ್ಮ ಎಂಕ್ ಪಕ್ಕದಾದ ಗೊತ್ತಿಲ್ಲ. ಉಗ್ರಂ ಡಿಂಗ್ ಬರ್ಪಿರತ್ತೆ ನಮ್ಮನೆ. ನಮ್ಮ ರಾಹುಲುಲ್ಲೇರು ಮಕ್ಕ ಮತ್ತೆ ಯಾರಿದ್ದಾರೆ ನಮ್ದು ಇವನು ಮತ್ತೆ ಉಗ್ರಂ ಮಹಾದೇವ್ ಅವರೆಲ್ಲ ಇದ್ದಾರಲ್ಲ. ಅದಕ್ಕೆ ನನ್ನ ಮನಸ್ಸಲ್ಲಿ ಹೀಗೆ ಆಯ್ತು, ಇವರು ಕೂಡ ಒಳ್ಳೆಯವರು ಇರ್ಬೋದು ಅಂತ. ಹಾಗೆ ನನ್ಗೇನು ಗೊತ್ತು ಇವರಿಗೆ ಅಂತ. ವನಸಾಡ ಅಂತ ಹೇಳ್ತಾ ಇದ್ದೆ. ವನಸಾಡು ಸಿಸ್ಸಿ ಇರ್ನಾಂಡೆ ಹೇಮಸಿಸ್ಸಿ ಇರ್ನ ವನಸಾಂಡೆ ಎಂಕೆ ಎಟ್ಟಿ ಕಜಿಪ್ಪು ತುಂಬಾ ಕಷ್ಟ ಮಾರ್ರೆ. ನಮಗೆ ಈಗೀಗ ಲೈವ್ ಮಾಡ್ಲಿಕ್ಕೆ ತುಂಬಾ ಕಷ್ಟ. ಅಭಿ ಸುವರ್ಣ ಅವ್ರು ಬಂದ್ರು. ಹಾಯ್ ಅಭಿ, ವೆಲ್ಕಮ್. ಒಂದು ಲೈಕ್ ಕೊಡಿ ಅಭಿ. ಅಭಿ ಒಂದು ಲೈಕ್ ಕೊಡಿ. ಎಂಡೆಜ್ಜಿ ರಂಜಿತ್ ಅವ್ರು ಬಂದ್ರು. ಹಾಯ್ ರಂಜಿತ್, ವೆಲ್ಕಮ್. ಕಪ್ಪು ಸಿಸ್ ಉಳ್ಳೆ ಪನದೊಳ್ಳೆರು ಆಯಗ್ ಎನ್ನಡ ಬೆಚ್ಚ ಆಂಡು ಅಂದಂದು ಇರಡ ಬೆಚ್ಚಾಂಡಾಯಗ್ ಈರ್ ಪನ್ನೆಕ್ಕೆ ಅಂದೆತ್ತೆ ಬಂದು ಇರಡ ಬೆಚ್ಚಾಂಡಾಯಗ್ ಆಯನ ಬೆಚ್ಚಾಂಡಾಯಗ್ ಆಂಡು ನಮ್ಮಡೆ ಬರ್ತದೆ. ಇನ್ನೇನ ಪತ್ತೆರೆ ನಮಕ್ ಅವು ಆಗ ರೂಲ್ಸ್ ಉಂದಿಜ್ಜೆ ಆಗದಲ್ಲ ರೈಟ್ಸ್ ಇಜ್ಜಿ ಮುಳ್ ಬರ್ತದೆ ಅದ್ದದ ಪತ್ತೆರೆ ಮೆಂಕ್ ಪಕ್ಕ ಗೊತ್ತಾಂಡು. ಅಭಿಸುವರ್ಣ ಕೊರ್ಪೆ ಓಕೆ ಪನದೊಳ್ಳೆರು. ಓಕೆ ಓಕೆ. ಇದ್ದಾರೆ ಉಗ್ರಾಮ್ ಟೀಮ್, ಕಚ್ಡಾ ಟೀಮ್. ಹೆಣ್ಣು ಮಕ್ಕಳಿಗೆ ಗೌರವ ರಕ್ಷಣೆ ಅಂತ ಹೇಳಿ ಮೋಸ ಮಾಡುವ ಕಿರಾತಕರು ಅಂತ ಹೇಳ್ತಾ ಇದ್ದಾರೆ.
ಹಿಟ್ಲರ್, ಉಗ್ರಂ ಟೀಮ್, ಕಚಡಾ ಟೀಮ್, ಹೆಣ್ಣು ಮಕ್ಕಳಿಗೆ ಗೌರವ ರಕ್ಷಣೆ ಅಂತ ಹೇಳಿ ಮೋಸ ಮಾಡುವ ಕಿರಾತಕರು. ಸ್ವಾಮಿ ಕೊರಗಜ್ಜ ಅಂತ ಹೇಳ್ತಾ ಇದ್ದಾರೆ. ಹೆಣ್ಣಿನ ಕಣ್ಣೀರು ಹಾಕಿಸಿದ ಟೀಮ್ಗೆ ನನ್ನ ಧಿಕ್ಕಾರ ಅಂತ ಹೇಳ್ತಾ ಇದ್ದಾರೆ. ನನ್ನನ್ನು ಗೌರವಿಸುವವರಿಗೆ ನಾನು ಗೌರವಿಸುತ್ತೇನೆ ಅಂತ ಹೇಳ್ತಾ ಇದ್ದಾರೆ. ನಮಿಸ್ ಅವರು ಸಪೋರ್ಟಿಂಗ್ ಅಲ್ಲಿ ಒಂಜಿ ಗೋಪಾಲೆ ಅವಳ ಫೇಕ ಒಂದು ಗೊತ್ತಾಪುಜಿ ಅಂದಿಯ ಒಂಜೆ ಗೋಪಾಲೆ ರಡ್ಡೆ ಐಡಿ ಗೋಪಾಲೆ ಒರಿಯೇ ಗೋಪಾಲೆ ಒಬ್ಬನೇ 2 ಐಡಿಯಲ್ಲಿ ಬಂದದ್ದವನು. ಅವನಿಗೇ ಬೈಯುದು. 2 ಐಡಿ 1 ಐಡಿ ಬೈಯುದು ಅವನಿಗೇ ಬೈಯುದು. ಹಾಗೆ 2 ಐಡಿ ಕೂಡ ಅವನದೇ ಅಂತೆ. ಅದು ಲೈಕ್ ಕೊಡಿ ಅಂತ ಹೇಳ್ತಾ ಇದ್ದಾರೆ. ಹಿಟ್ಲರ್, ಉಗ್ರಂ ಟೀಮ್, ಕಚಡ ಟೀಮ್, ಹೆಣ್ಣು ಮಕ್ಕಳಿಗೆ ಗೌರವ ರಕ್ಷಣೆ ಅಂತ ಹೇಳಿ ಮೋಸ ಮಾಡುವ ಕಿರಾತಕರು ಅಂತ ಬಾನ್ವಿಸಿಸ್ ಹೇಳ್ತಾ ಇದ್ದಾರೆ. ಸೂಪರ್ ಅಂತ ಹೇಳ್ತಾ ಇದ್ದಾರೆ. ನಮಿಸ್ ಅವರು ಸಪೋರ್ಟಿಂಗ್ ಅಲ್ಲಿದ್ದಾರೆ. ರವಿ ಅವರು ಸಪೋರ್ಟಿಂಗ್ ಅಲ್ಲಿದ್ದಾರೆ. ಬಾನ್ವಿಸಿ ಸಪೋರ್ಟಿಂಗ್ ಅಲ್ಲಿದ್ದಾರೆ. ಅವಳ ಫೇಕ್ ಐಡಿ ಸುಮ್ಮನೆ ಐಡಿ ಮಾಡ್ಕೊಂಡು ಬರುದು, ಬೈಯುವುದು, ಸುಮ್ಮನೆ ಗಲಾಟೆ ಮಾಡುದು. ಇವರ ಗಲಾಟೆ ಮಾಡ್ತಾರಲ್ಲ, ಆದ್ರೆ ಜನಗಳು ಬೈಯುದು ಯಾರಿಗೆ ಗೊತ್ತಾ? ಅವರ ಅಮ್ಮನಿಗೆ ಬೈತಾರೆ, ಗೊತ್ತುಂಟಾ? ಹಾಗೆ ಇವರಿಗೆ ಅಷ್ಟು ಕೂಡ ಬುದ್ಧಿ ಇಲ್ವಾ? ಇವರು ತಪ್ಪು ಮಾಡುದು ಅಲ್ವಾ? ಇವರು ತಪ್ಪು ಮಾಡ್ತಾರೆ, ಆದ್ರೆ ಹೆಸರು ಯಾರಿಗೆ ಬರ್ತದೆ? ಅಮ್ಮನಿಗೆ ಬರ್ತದೆ. ಅಮ್ಮ ಕಳಿಸಿದ್ದು ಹಾಗೆ ಹೀಗೆ ಬರ್ತದೆ. ಇವರು ಹೆಣ್ಣಿಗೆ ಗೌರವ ಕೊಟ್ರಲ್ಲ, ಬೇರೆಯವರ ಬಾಯಲ್ಲಿ ಕೂಡ ಒಳ್ಳೇದು ಬರ್ತದೆ ಇವರ ಬಗ್ಗೆ. ಇವರು ಒಟ್ರಾಸಿ ಹೋಗಿ ಏನೇನು ಮೆಸೇಜ್ ಹಾಕಿದ್ರೆ ಹೇಗೆ ಒಳ್ಳೇದು ಬರ್ತದೆ ಬೇರೆಯವರ ಬಾಯಲ್ಲಿ? ಸಪೋರ್ಟ್ ಮಾಡಿ. ಹೌದು ನೋಡಿ, ದೀಪ ಇದ್ದಾರಲ್ಲ, ಆ ಪಿನ್ ಐಡಿಗೆ ಎಲ್ಲರೂ ಕನೆಕ್ಟ್ ಆಗಿ ಆಯ್ತಾ? ಹೌದೌದು, ಹೆಣ್ಣು ಮಕ್ಕಳಿಗೆ ಗೌರವ ಕೊಡೋದಿಲ್ಲ. ಹೌದು ಹೇಮಸಿಸ್, ಹೆಣ್ಣು ಮಕ್ಕಳಿಗೆ ಗೌರವ ಕೊಡೋದಿಲ್ಲ, ತುಂಬಾ ಕಮ್ಮಿ ಆಗಿದೆ ಈಗ ವೈಟಿಯಲ್ಲಿ. ಹೆಣ್ಣು ಮಕ್ಕಳಿಗೆ ಗೌರವವೇ ಕೊಡೋದಿಲ್ಲ ಯಾರು ಕೂಡ. ಎಂತ ಮಾತಾಡಿದ್ರು ಕೂಡ ಕಷ್ಟನೇ. ಬೇರೆ ಐಡಿಯಲ್ಲಿ ಬರುದು. ಮಹಾದೇವ್ ಟೀಮ್, ಉಗ್ರಂ ಟೀಮ್, ಹಿಟ್ಲರ್, ಉಗ್ರಂದು ಮಹಾದೇವ್ ಹಿಟ್ಲರ್ ಅಂತ ಹೇಳ್ತಾ ಇದ್ದಾರೆ. ಹಿಟ್ಲರ್, ಉಗ್ರಂ ಟೀಮ್, ಕಚಡ ಟೀಮ್, ಹೆಣ್ಣು ಮಕ್ಕಳಿಗೆ ಗೌರವ ರಕ್ಷಣೆ ಅಂತ ಹೇಳಿ ಮೋಸ ಮಾಡುವ ಕಿರಾತಕರು ಅಂತ ಹೇಳ್ತಾ ಇದ್ದಾರೆ. ಹೌದು, ಇವರು ಒಂದೊಂದು ಹೆಸರು ಇಟ್ಕೊಂಡು ಬರುದು ಮಾರ್ರೆ. ಲೈವ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇದ್ದಾರೆ ಶಾಂತ ಸಿಸ್. ಹೌದೌದು, ಸಪೋರ್ಟ್ ಮಾಡಿ, ಲೈವ್ಗೆ ಒಂದು ಲೈಕ್ ಕೊಡಿ ಆಯ್ತಾ? ಕಪ್ಪು ಸಿಸ್ ಸೂಪರ್ ಅಂತ ಹೇಳ್ತಾ ಇದ್ದಾರೆ, ಸಪೋರ್ಟಿಂಗ್ ಅಲ್ಲಿದ್ದಾರೆ. ಕಪ್ಪು ಸಿಸ್ ಕೈಬೇನೆ ಕಮ್ಮಿ ಅಂಡಿ. ಉಗ್ರಂ ಟೀಮ್, ಕಚಡ ಟೀಮ್, ಹೆಣ್ಣು ಮಕ್ಕಳಿಗೆ ಗೌರವ ರಕ್ಷಣೆ ಅಂತೇಳಿ ಮೋಸ ಮಾಡುವ ಕಿರಾತಕರು ಅಂತ ಹೇಳ್ತಾ ಇದ್ದಾರೆ. ನೆಟ್ ಇಜ್ಜಿ ಪಂಡರಿ ಹೇಮಂತ್, ಇಜ್ಜಿ ಪನೊಂದುಲ್ಲೆ ರೇಮಂತ್. ನಿಮ್ಗೆ ಗೌರವ ಕೊಡ್ಲಿಕ್ಕೆ ಆಗ್ತದಾ? ಹಾಗಾದ್ರೆ ಬನ್ನಿ ಲೈವ್ಗೆ ಸಪೋರ್ಟ್ ಮಾಡಿ. ನಾನು ಒಂದೇ ಹೇಳುದು ಎಲ್ಲರ ಹತ್ರ ಕೂಡ, ಸುಮ್ಮನಿದ್ರೆ ಯಾವ ಐಡಿಯಲ್ಲಿ ಬರುದು, ಹೆಣ್ಮಕ್ಳಿಗೆ ಬೈಯುವುದು, ಎಂತ ಒಟ್ರಾಸಿ ಹೇಳುದು, ಯಾಕೆ ಸುಮ್ಮನೆ? ದಾದ ಅಕ್ಕ ಬಂದ್ರೆ ಲೈಕ್ ಡನ್ ಅಂತ ಹೇಳ್ತಾ ಇದ್ದಾರೆ. ರವಿ ಅವರೇ ಥ್ಯಾಂಕ್ ಯು ಸೋ ಮಚ್ ಆಯ್ತಾ. ಯಾರನ್ನು ನಂಬಬಾರದು, ಅಣ್ಣ ಹಾಕದವರನ್ನು ಯಾವತ್ತು ನಂಬಿಕೆನೇ ಇಜ್ಜಿ. ಹೌದು, ಅಣ್ಣ ಅಕ್ಕ ಪಂಪಿನ ಕಲ ಅಂದಂದು ಏಪಲ ನಂಬರ್ ನಂಬಿಕೆನೇ ಇಜ್ಜಿ ಅಂದಂದು ಇತ್ತ ಪೂರ ನಂಬಿಕೆನೇ ಪೋತುದು ಮಾರ್ರೆ. ಎರೆಲ್ಲ ನಂಬರ್ ಸರಿ ನೆರ್ಲಿ ಅಕ್ಕ ನೆರ್ಪುಜಿ ಮಂತ್ ಹಿಂಗೆ ಗರ್ವ ಅರ್ಪುಳು ದಾದ ಅಲ್ಪುಳು ಅದು ಗೊತ್ತಾವ ಜಂಚಾಪು. ಉಗ್ರಂ ಟೀಮ್ ಮಹಾದೇವ್ ಅವರು ಬಂದ್ರು, ನಮಸ್ತೆ ಅಂತ ಹೇಳ್ತಾ ಇದ್ದಾರೆ. ನಮಸ್ತೆ ಮಹಾದೇವ್ ಅವರೇ, ವೆಲ್ಕಮ್. ತಾಕತ್ತಿದ್ದರೆ ನನ್ನ ಲೈವಿಗೆ ಬಂದು ಮಾತಾಡು ಉಗ್ರಂ ಮಹಾದೇವ್ ಅಂತ ಹೇಳ್ತಾ ಇದ್ದಾರೆ. ಶಶಿಕಾಂತ್ ಅವರು, ಕಪ್ಪು ಸಿಸ್ ನೀವು ಎಂತ ಪೊಕ್ಕಡೆ ಮಾತಾಡಿ ಸ್ವಲ್ಪ ಅಂತ ಹೇಳ್ತಾ ಇದ್ದಾರೆ. ಅವರಿಗೆ ಕೈ ನೋವ ಶಶಿಕಾಂತ್ ಅವರೇ? ಅವರಿಗೆ ಕೈ ನೋವಲ್ಲ, ಆಗ ಸ್ವಲ್ಪ ಮೆಸೇಜ್ ಎಲ್ಲ ಟೈಪ್ ಮಾಡಲಿಕ್ಕೆ ಕಷ್ಟ ಆಗ್ತದೆ ಅವರಿಗೆ, ಅದಕ್ಕೆ ಅವರು ಸಪೋರ್ಟ್ ಮಾಡುದು. ಮಹಾದೇವ್ ಟೀಮ್, ಉಗ್ರಂ ಟೀಮ್, ಹಿಟ್ಲರ್ ಅಪ್ಪ, ಉಗ್ರಂದು ಮಹಾದೇವ್ನ ಅಪ್ಪ ಹಿಟ್ಲರ್ ಅಂತ. ಯಾರೋ ನಿನ್ನ ಅಪ್ಪ ಅಂತ ಕೇಳ್ತಾ ಇದ್ದಾರೆ ಉಗ್ರಂ ಟೀಮ್ ಮಹಾದೇವ್. ಆಗ್ಲಿನ ಬ್ಲಾಕ್ ಮಲ್ಪಲಿ ಪನೊಂದಲ್ಲಿ ತಾಕದಿದ್ರೆ ನನ್ನ ಲೈವ್ಗೆ ಬಂದು ಮಾತಾಡು ಉಗ್ರಂ ಅಂತ ಹೇಳಿದೆ. ಒಂದು ಅವಳ ಬಾಯಲ್ಲಿ ಬರುವ ಮಾತು ನೋಡಿದ್ದು ಗೊತ್ತಾಗ್ತದೆ ಎಂತ ಫ್ಯಾಮಿಲಿಯಿಂದ ಬಂದವರಂತ, ಎಷ್ಟು ಲೈವಲ್ಲಿ ಎಂತ ಹೆಂಗಸ್ ಯಾರು ಇಲ್ಲ ಅಂತ. ಹೆಂಗಸ್ನಿಂದ ಮಹಾದೇವ್ರೆ ಹಾಗೆ ಹೇಳ್ಬೇಡಿ ಮಹಾದೇವರೇ, ನಾವೀಗ ಅದರ ಬಗ್ಗೆ ಮಾತಾಡ್ತಾ ಇದ್ದೇವೆ, ಹಾಗೆ ಹೇಳ್ಬೇಡಿ. ಉಗ್ರಂ ಅವರು ಸಪೋರ್ಟಿಂಗ್ ಅಲ್ಲಿದ್ದಾರೆ.
ಇನ್ನೊಂದು ತಾಯಿ ಕೆಟ್ಟದಾಗಿ ಬೈತೀರಾ, ಇದಕ್ಕೆ ಏನು ಹೇಳ್ತೀರಾ? ಎತ್ತ ತಾಯಿಗೆ ಯಾಕೆ ಬೈತೀರಾ? ಅವರು ನಿಮಗೆ ಏನು ತೊಂದರೆ ಕೊಟ್ಟರು, ಅವರಿಗೆ ಯಾಕೆ ಬೈತೀರಾ? ನೀವು ಕೂಡ ಒಂದೇನು. ಹೌದು, ನಾನು ಹೇಳುದು ಅದಕ್ಕೆ. ನಾನು ಹೆತ್ತ ತಾಯಿಗೆ ಬೈಲಿಲ್ಲ, ನಾನು ಯಾರು ಬೈತಾರಲ್ಲ ಅವರಿಗೆ ಹೇಳಿದ್ದು. ಅವರು ಹೆತ್ತ ತಾಯಿಗೆ ಬೈತಾರೆ, ನೀವು ಯಾಕೆ ಹೀಗೆ ಮಾಡೋದು? ಹೆತ್ತ ತಾಯಿಗೆ ಬೈತಾರೆ, ಹೆತ್ತ ತಾಯಿ ದೇವರಲ್ವಾ ಅಂತ ನಾನು ಹೇಳುದು. ನಾನು ಎಲ್ಲರ ಹತ್ರ ಒಂದೇ ಹೇಳುದು, ಹೆತ್ತ ತಾಯಿಗೆ ಬೈಬಾರ್ದು ಅಂತ. ಪ್ರಿಂಟಿಂಗ್, ಆರ್ಟ್ ವರ್ಕ್, ಪೆನ್ಸಿಲ್ ಸ್ಕೆಚ್, ಆರ್ಟ್ ಪೂರ ಇತ್ತಂಡ ಪಲ್ಲೆ. ಓಕೆ ಅಭಿಸುವರ್ಣ, ನಾನು ಅದೇ ಹೇಳುದು. ಯಾರಾದರೂ ಬೈರಿ, ಅವರು ಮಾಡಿದ ತಪ್ಪಿಗೆ ಅವರಿಗೇ ಬೈರಿ, ಹೆತ್ತ ತಾಯಿಗೆ ಬೈಬೇಡಿ ಅಂತ ಹೇಳುದು ನಾನು. ಒಂದೇನು ಇನ್ನೊಂದು ತಾಯಿ ಕೆಟ್ಟದಾಗಿ ಬೈತಿದ್ದಾರೆ, ಇದಕ್ಕೆ ಏನು ಹೇಳ್ತೀರಾ? ಹೆತ್ತ ತಾಯಿಗೆ ಯಾಕೆ ಬೈತೀರಾ? ತೊಂದರೆ ಕೊಟ್ಟರು ಅವರಿಗೆ ಯಾಕೆ ಬೈತೀರಾ? ನೀವು ಕೂಡ ಒಂದು ಹೆಣ್ಣಳೆ. ಹೌದೌದು, ನಾನು ಅದೇ ಹೇಳುದು, ಹೆತ್ತ ತಾಯಿಗೆ ಯಾರು ಬೈಬಾರ್ದು. ನನ್ನದು ಅದೇ ಒಂದೇ. ಯಾರು ತಪ್ಪು ಮಾಡಿದ್ದಾರೆ ಅವರಿಗೆ ಬೇಕಾದ್ರೆ ಬೈರಿ ಅಂತ. ನೀನು ಸಾಚ ಅಲ್ವಾ ಅಂತ ಹೇಳ್ತಾ ಇದ್ದಾರೆ ಬಾನ್ವಿಸಿಸ್. ಯಾರು ನನ್ಗೆ ಹೇಳುದು ಉಗ್ರಮ್ಮ ಅವರೇ? ನೀವು, ನಾವು ಗೌರವ ಕೊಡ್ತೇವೆ ಖಂಡಿತ. ನಾವು ಗೌರವದಿಂದ ಗೌರವ ಕೊಟ್ಟು ಗೌರವ ತಗೊಳ್ಳೋದು ನಾವು. ಯಾವಳೆ ನೀನು ಅಂತ ಹೇಳ್ತಾ ಇದ್ದಾರೆ, ಉಗ್ರಮ್ಮ ಅಂತ ಹೇಳ್ತಾ ಇದ್ದಾರೆ, ಬಾನ್ವಿ ನೀನು ಅಂತ ಹೇಳ್ತಾ ಇದ್ದಾರೆ. ಆಯ್ನ ಬೋದಿಪ್ಲೆ. ಓಕೆ. ನನ್ನನ್ನು ಗೌರವಿಸುವವರಿಗೆ ನಾನು ಗೌರವಿಸ್ತೇನೆ ಅಂತ ಹೇಳ್ತಾ ಇದ್ದಾರೆ ಬಾನ್ವಿಸಿಸ್. ಹೌದಾ, ಗೊತ್ತಾಯ್ಜಿ ಕಪ್ಪು ಸಂಧ್ಯರಿಗೆ ಬೇನೆ ಉಂಡು ಮರ್ದು ಕೊಡ್ತಿರ್ಗೆ, ಮರ್ದ್ರ ಗುಣ ಇದ್ರ ಪಕ್ಕ ಸ್ಕ್ಯಾನಿಂಗ್ ಮಾಡ್ತಾರೆ ಅಂತೇರ್ಗೆ. ಮಧ್ಯದಲ್ಲಿ ಹೋಗಿ ಇವಾಗ ನೀನು ಒಳ್ಳೆಯವಳ ಅಂತ ಹೇಳ್ತಾ ಇದ್ದಾರೆ, ನಾಚಿಕೆ ಆಗಲ್ವಾ ಅಂತ ಹೇಳ್ತಾ ಇದ್ದಾರೆ. ನೀವೇ ಮಾತಾಡಿಕೊಳ್ಳಿ, ಉಗ್ರಾಮ್ ಟೀಮ್ ಮತ್ತೆ ಬಾನ್ವಿಸಿಸ್. ನಾನು ಸಪೋರ್ಟ್ ಮೆಸೇಜ್ ಅಂತ ಓದ್ಕೊಂಡು ಹೋಗ್ತೇನೆ, ಆಯ್ತಾ? ಲೈಕ್ ಕೊರಿಯ, ಥ್ಯಾಂಕ್ ಯು ಅಂತ ಹೇಳ್ತಾ ಇದ್ದಾರೆ. ನಿಮ್ ಸಾಲ್ವ್ ಆಗುವವರೆಗೂ ಓದಿರಿ, ನೀವು ಇದು ಮಾಡಿ, ನಾನು ಬೇರೆ ಮೆಸೇಜ್ ಓದ್ತಾ ಹೋಗ್ತೇನೆ, ಆಯ್ತಾ? ಸಂಗೀತ ರಕ್ಷಾಬಂಧನ ಪರ್ಬದ ಎಡ್ಡೆಪ್ಪಲು ಅಂತ ಹೇಳ್ತಾರೆ. ಜಿಕೆ ಭಟ್ರೆ ವೆಲ್ಕಮ್. ಈರ್ನದಾನೆ ಒಂದು ಪೋತೀನಿ ಜಿಕೆ ಭಟ್ರೆ ಈರ್ನದಾನೆ ನೀಲಿ ಪೋತೀನಿ. ಹೆತ್ತ ತಾಯಿಯ ಋಣ ತೀರಿಸಲು ಆಗಲ್ಲ ಯಾರಿಗೂ. ಹೌದೌದು, ಹೆತ್ತ ತಾಯಿಯ ಋಣ ಯಾರಿಗೂ ತೀರಿಸಕ ಆಗಲ್ಲ. ದೇವರು ಅವರು ಅಂದ್ರೆ ಈ ಭೂಮಿಯಲ್ಲಿ ಎಲ್ಲ ಕಡೆ ಇರೋದಿಕ್ಕೆ ಆಗಲ್ಲಲ್ಲ, ಅದಕ್ಕೋಸ್ಕರ ದೇವರು ತಾಯಿಯನ್ನು ಸೃಷ್ಟಿ ಮಾಡಿದ್ದಾನೆ. ಚಾನಲ್ ಉಂಡು, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಕೊರ್ಲಿ. ಓಕೆ ಅಭಿ ಶಾಂತಿ ಸಿಸ್ಟರ್ ಅಭಿ ಸುವರ್ಣ ಚಾನಲ್ ಉಂಡೆ ತುಳಿ. ಅಭಿ ಸುವರ್ಣ ಬೇಜಾರು ಮಲ್ಪುಚ್ಚಿ ದಾಯ ಗೊತ್ತುಂಡೆ ಇತ್ತಂಡತೆ ನೀನಿ ಕೊರ್ರೆಲ್ಲ ಪೋಡಿಗೆ ಹಾಕೋಣ ಅಂಚ ಆತನು ದೆತ್ತೆ ಸಂಗೀತಕ್ಕ ಅಂತ ಹೇಳ್ತಾರೆ. ಸಂಗೀತಕ್ಕಯ್ಯ, ನಾನು ನ್ಯಾಯದ ಕಡೆಗೆ ಮಾತಾಡೋದು, ಬಾಯಿ ಬಂದಾಗೆ ಮಾತಾಡುದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಮಾತಾಡ್ಲಿಕ್ಕೆ ಧೈರ್ಯ ಇಲ್ವಾ ಅಂತ ಕೇಳ್ತಾ ಇದ್ರೆ ನೀವು ಉತ್ತರ ಕೊಡಿ. ಯಾರು ಉಗ್ರಮ್ ಅವ್ರು ಕಾಲ್ ಮಾಡಿದ್ರಂತೆಲ್ಲ, ನೀವು ತೆಗಿಲಿಲ್ಲ ಅಂತೆ, ಮಾತಾಡಿ. ಊಟ ಆಯ್ತಾ ರಮೇಶ್ ಸರ್? ಉಗ್ರಮ್ ಅಂತ ಹೇಳ್ತಾ ಇದ್ದಾರೆ. ರಮೇಶ್ ಶಿವಮೊಗ್ಗವಾ? ಓಕೆ ರಮೇಶ್ ಅವರೇ ವೆಲ್ಕಮ್. ಶಶಿಕಾಂತ್ ಅಂತ ಹೇಳ್ತಾ ಇದ್ದಾರೆ. ದಾಯಿಗೆ ಪೋಡಿಗೆ ಪನೊಂದುಲ್ಲೇರು ಅತ್ತಿ ಇತ್ತೆ ಬ್ಯಾಡ್ ಕಮೆಂಟ್ಸ್ ತಕಲ ಜಾಸ್ತಿ ಆತಂಡ ಐಕೋಸ್ಕರ ಪೋಡಿಗೆ ಐಕೆ ಅನ್ಕೇನು ಇರ್ನ ಚಾನಲ್ ಉಂಡತೆ ಕೊರ್ಪ್ಯಾನ್ ಎಂಕ ಲಾಪುಂಡು ಇರ್ನ ಚಾನಲ್ ಉಂಡು ದುರ್ಗಾ ಸಿಸ್. ಓಕೆ ಕೊರಿಯ ಇರು ಸಪೋರ್ಟ್ ಮಲ್ಪ್ಲೆ ಮಾತೇರಿಗ್ಲ ಅವೇ ಅಭಿಸುವರ್ಣ ಮಾತೇರಿಗ್ಲ ಸಪೋರ್ಟ್ ಮಲ್ಪ್ಲೆ ಗಿಫ್ಟ್ ಕೊರ್ಲೆ ಮಾತೇರಿಗ್ಲ ಅವೇ ಉಂಡು ದುರ್ಗಾ ಸಿಸ್ ಕೊರ್ಲೆ. ಓಕೆ ಕೊರಿಯ ನೋಡಿ. ನೀವು ಉಗ್ರಮ್ ಟೀಮ್ ಮತ್ತೆ ಬಾನ್ವಿಸಿಸ್ ನೀವೇ ಮಾತಾಡಿ ಪರಿಹರಿಸಿಕೊಳ್ಳಿ ಆಯ್ತಾ? ನಾನು ಏನು ಸರಿ ಇಲ್ಲ ಹೇಳು ಅಂತ ಹೇಳ್ತಾ ಇದ್ದಾರೆ. ಅದು ನೋಡಿ, ಅವರು ಪ್ರಶ್ನೆ ಕೇಳ್ತಾ ಇದ್ದಲ್ಲಿ ಉತ್ತರ ಕೊಡಿ, ಎಲ್ಲ ಸಾಲ್ವ್ ಮಾಡಿ ಸಮಾಧಾನ ಆಗಿ ಎಲ್ಲರೂ ಕೂಡ. ಸಂಗೀತ ಮೇಡಮ್ ಊಟ ಆಗಿದೆ. ರಮೇಶ್ ಅವರೇ ನಿಮ್ದಾಯ್ತಾ ಊಟ? ಏನು ಸ್ಪೆಷಲ್ ಇವತ್ತು? ಈ ಶತಮಾನದ ಮಾದರಿ ಹೆಣ್ಣು, ಸ್ವಾಭಿಮಾನದ ಸಾಧಕಿ ಹೆಣ್ಣು, ಗುಲಾಮ ಇವಳಲ್ಲ, ಸಲಾಮು ಹೊಡೆಯಲ್ಲ, ಸ್ವತಂತ್ರ ರೂಪದಿ ಸ್ವತಂತ್ರಳಾಗಿಹಳು, ಈ ಶತಮಾನದ ಮಾದರಿ ಹೆಣ್ಣು.
ಸ್ವಾಭಿಮಾನದ ಸಾಧಕಿ. ಮೇಡಮ್ ನನ್ನ ಸ್ಕಿಪ್ ಮಾಡ್ತೀರಾ? ಹೌದಾ, ಸ್ಕಿಪ್ ಆಯ್ತಾ ರಮೇಶ್ ಅವರೇ? ಸಂಗೀತ ಮೇಡಮ್ ಊಟ ಆಗಿದೆ, ಅದಾಯ್ತಲ್ಲ, ಮತ್ತೆ ಯಾವುದು? ಊಟ ಆಗಿದೆ ನಂದು. ಮತ್ತೆ ಎಲ್ಲಿಂಟು ರಮೇಶ್ ಅವರೇ, ಎಲ್ಲಿಂಟು ನಿಮ್ದು ಮೆಸೇಜ್? ಶಿವಮೊಗ್ಗ, ಹೌದಲ್ಲ, ಅಷ್ಟೇ ಅಲ್ಲ, ಓದಿದೆ ರಮೇಶ್ ಅವರೇ, ಓದಿದೆ. ఉగ్రం టీం ఏర్ల ఐదు మల్పు వచ్చి అవే దయగుతున్న పాతేరు లేదు పాతేరాడు అకులు దాదాండ్ డిసైడ్ మల్పడు అకులు పాతేరుది అవే ఐదు మల్పు వచ్చారు నేర్ల. सरजीत और बंदरू हिंदी बोलो. हाँ आइए सरजीत जी, वेलकम. आप कैसे हो सरजीत जी? ರಮೇಶ್ ಅವರೇ, ನೀವು ರಕ್ಷಸಿಸ್ನ ಲೈವ್ಗೆ ಬರ್ತೀರಲ್ಲ, ಅವರ ಶಾಂತಸಿ ಸುಳ್ಳರ ಒಂಚೂರು ತೂಲೆಗೆ ರಮೇಶ್ ಚಾನಲ್ ನುಂಡಂದು बढ़िया मैम. आपका खाना पीना हो गया सरजीत जी? जीत जी, आपका खाना पीना हो गया? मुझे बराबर नहीं आता हिंदी, थोड़ी बोल लेती हूँ हिंदी. ನನ್ನದು ಚಾನಲ್ ಇದೆ ಅಂತ ಹೇಳ್ತಾ ಇದ್ದಾರೆ. ಓಕೆ ರಮೇಶ್ ಅವರೇ, ಓಕೆ ಕೊಟ್ಟಿದ್ದೇನೆ, ನೀವು ಸಪೋರ್ಟ್ ಮಾಡಿ ಆಯ್ತಾ. ಹಾಜಿ ಅಂತ ಹೇಳ್ತಾ ಇದ್ದಾರೆ. आप कहाँ से हो सरजीत जी? आप कहाँ से? लाइक दीजिए, एक स्क्रीन को डबल टैप कीजिए. उंडू दुर्ग से, ओके, कोरिया दिल्ली से हो. एक लाइक दीजिए, स्क्रीन को डबल टैप कीजिए सरजीत जी. हैप्पी रक्षाबंधन आपके लिए. फूलों का तारों का सबका कहना है, ये हजारों में मेरी बहना है, सारी उम्र हमें संग रहना है. फूलों का तारों का सबका कहना है. आपकी शादी हो गई है? हाँ हो गया, शादी हो गया. ಗಿಣಿಯ ಮೇಲೆ ಹಿಡಿದು ಬಂತು ಹೂವಿನ ಮಳೆ. ನೀವು ಯಾರ ಬಗ್ಗೆ ತರಿಸ್ಕೊಂಡು ಬ್ಯಾಡ್ ಕಮೆಂಟ್ ಬಂದ್ರೆ ಹೈಡ್ ಮಾಡಿ ಅಷ್ಟೇ ಮೇಡಮ್. ಓಕೆ ರಮೇಶ್ ಅವರೇ, ಓಕೆ. ಕೈ ತುತ್ತು ಕೊಟ್ಟೋಳೆ, ಐ ಲವ್ ಯು ಮೈ ಮದರ್ ಇಂಡಿಯಾ. ಯಾವತ್ತು ಕಾಯೋಳೆ, ಐ ಡೋಂಟ್ ಥಿಂಕ್ ಮೈ ಮದರ್ ಇಂಡಿಯಾ. ತಾಯಿಗೆ ಮಿಗಿಲಾದ ದೇವರಿಲ್ಲ ಅಂತ ನಂಬೋ ಸನ್ ಇಂಡಿಯಾ. ನೀವನಿ ತಂದೆಯ ನಿಮ್ಮನಿ ತೋಜ ಅವು ತೋಜಿದ ಜಾಂದಿಯೇ ಶಾಂತಸಿಸ್ಸು. ಮಡಿಕೇರಿ ಸಿಪಾಯಿ, ಹೌದೌದು, ಮಡಿಕೇರಿ ಸಿಪಾಯಿ. ಮುತ್ತು ತಾತ ಮನೆಂದು ಅದರ ಮಧುರ ನಗಳ ಪ್ರೇಮವು ತುಂಬಾ ಚಾಯಿ. ನನ್ನ ಪ್ರೀತಿಯ ಹಾಡು ಅಂತ ಹೇಳ್ತಾ ಇದ್ದಾರೆ. ಹೌದಾ, ನಮಗೆ ಕೂಡ ಇಷ್ಟವೇ ಅದು ಹಾಡು. ಪಾಪದಾಯಕ ಶಾಂತಕ್ಕ ಪಾಪದಾಯನ ಒಂದು ಸುಳ್ಳುದೇನೆ ಗೊತ್ತು. ರಕ್ಷಾಬಂಧನ ಹೇಗೆ ಬಂತು, ಅದರ ಹಿನ್ನೆಲೆ ಏನು, ಯಾರಿಗಾದ್ರೂ ಗೊತ್ತಿದ್ರೆ ಹೇಳಿ. ಸರಿಯಾದ ಉತ್ತರಕ್ಕೆ 1,000 ರೂಪಾಯಿ ಫೋನ್ ಪೇ ಮಾಡಲಾಗುವುದು. ನನಗೆ ಗೊತ್ತಿಲ್ಲವಾ. ನೀವು ನಿನ್ನ ತಾಯಿ ಹಾಗೆ ಇದ್ದೀರಾ ಮೇಡಮ್, ನಿನ್ನ ತಾಯಿ ಹಾಗೆ ಇದ್ದೀರಾ ಮೇಡಮ್. ಥ್ಯಾಂಕ್ ಯು. ನೋಡಿದ್ರಾ? आप कहाँ से हो? मैंगलोर से ಮಂಗಳೂರು.
ಮಾತಾಡು ಅನಿಲ್ ಅಂತ ಹೇಳ್ತಾ ಇದ್ದಾರೆ. ನಿಮ್ಮ ಮುಖವನ್ನು ನೋಡಿ ನಿಮ್ಮ ಧ್ವನಿ ಕೇಳ್ತಾ ಇದ್ದೇನೆ ಮೇಡಮ್ ಅಂತ ಹೇಳ್ತಾ ಇದ್ದಾರೆ. ಹೌದಾ ರಮೇಶ್ ಅವರೇ, ಥ್ಯಾಂಕ್ ಯು ಥ್ಯಾಂಕ್ ಯು. ಎಲ್ಲಿರುವೆ ಮನವ ಕಾಡುವ ರೂಪಸಿ, ಬಯಕೆಯ ಬಳ್ಳಿಯ ನಗುವ ಹೂವಾದ ಪ್ರೇಯಸಿ ನೀನು ಎಲ್ಲಿರುವೆ. सरजीत आप दिल्ली में कहाँ रहते हो? सरजीत जी आप दिल्ली में कहाँ रहते हो? शशिकांत आपसे पूछ रहे हैं, आंसर दीजिए. ಬಯಲುದಾರಿ, ಹೌದೌದು ಬಯಲುದಾರಿದ್ದು, ಬಯಲುದಾರಿ. ನೀವು ತುಂಬಾ ಪಿಕ್ಚರ್ ಎಲ್ಲ ನೋಡ್ತೀರಾ ಅಂತಲ್ಲ ರಮೇಶ್ ಅವರೇ? ಕನಸನು ನೀನೇ ಮನಸನು ನೀನೇ, ನಿನ್ನಾಣೆ ನಿನ್ನಾಣೆ ಚಿನ್ನ ಬಿಡೆನು ನಿನ್ನ. ಎಸ್ ಅಂತ ಹೇಳ್ತಾ ಇದ್ದಾರೆ. ಅನಂತ್ ನಾಗಲಕ್ಷ್ಮಿ, ಹೌದೌದು ಅನಂತ್ ನಾಗಲಕ್ಷ್ಮಿದು ಹಿಂದಿನ ಕಾಲದ ಸೂಪರ್ ಹಿಟ್ ಜೋಡಿ ಅದು. ಯಾವ ಹೆಣ್ಣು ಮಕ್ಕಳಿಗೆ ಬ್ಯಾಡ್ ಮಾತಾಡಬೇಡಿ, ಒಳ್ಳೆ ರೀತಿಯಲ್ಲಿ ಕಮೆಂಟ್ ಮಾಡಿ, ಆಗೋದಿಲ್ವಾ ಸೀದಾ ಹೋಗಿ ಲೈವ್ ಬಿಟ್ಟು. ಹೌದೌದು ಬ್ಯಾಡ್ ಕಮೆಂಟ್ ಮಾಡಬೇಡಿ. ನಿಮಗೆ ಲೈವಿಗೆ ಬರಲಿಕ್ಕಿದ್ರೆ ಬನ್ನಿ, ಸಪೋರ್ಟ್ ಮಾಡಿ, ಒಳ್ಳೆ ಮಾತಾಡಿ ಅಷ್ಟೇ. పోడు 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 యాన్ ఈరు పాతిరుందులరతే ఐకి అక్కడ కాలుగుల తిక్కిజి పండరతే ఐకి ఇత్తే బైదిత్తేదే బత్తి పక్కన అమ్మ పాతిరుడు అప్పుడు యాన్ ఐకి ఐటు మల్తుజి ఈరు ఎత్తి పాతిర పది పక్క ఈరు ఐటు మల్పలేండి అంచ. అవి ఈరు ఐటు మల్తిన ఎడ్డాండి మళ్ళీ చుప్పాడు ఐటు ఉప్పాడు. ಜೊತೆಯಲಿ ಜೊತೆ ಜೊತೆಯಲಿ ಇರುವೆನು ಹೀಗೆ ಎಂದು, ಹೊಸ ಹರುಷವ ತರುವೆನು ಎಂದು ಎಂದು. ಓ ಎಂತ ಮಾತಾಡಿದೆ ಇಂದು ನೀ, ಎಂತ ಮಾತಾಡಿದೆ ನನ್ನ ಮನಸ್ಸಿನ ಭಾವನೆ ನೀನೇ ಹೇಳಿದೆ. ಜೊತೆಯಲಿ ಜೊತೆ ಜೊತೆಯಲಿ ಇರುವೆನು ಹೀಗೆ ಎಂದು. ನಂಬರ್ ಹಾಕ್ತೀನಿ ತಗೋ ಅಂತ ಹೇಳ್ತಾ ಇದ್ದಾರೆ, ತಾಕತ್ತೀನಿ. ಸುರೇಶ್ ಅವ್ರು ಬಂದ್ರು ಹಾಯ್ ಅಂತ ಹೇಳ್ತಾ ಇದ್ದಾರೆ. ಅಂದು ದಾಯ ಮನೋದಿಲ್ಲ ಅಂದಂದು ಯಾರು ಅವನು ಗೊತ್ತಿಲ್ಲ ಮನಶ್ರೀ, ನನಗೆ ಗೊತ್ತಿಲ್ಲ. ಅದು ಅವರವ್ರು ಮಾತಾಡ್ತಾ ಇದ್ದಾರೆ, ಅದಕ್ಕೆ ನಾನು ನಡುವಲ್ಲಿ ಬೇಡ ಅಂತ ನಾನು ಬಿಟ್ಟದ್ದು. ಅವರವ್ರು ಮಾತಾಡಿಕೊಂಡ್ರು, ಈಗ ನೋಡುವ ಏನಾಗ್ತದೆ ಅಂತ. ಜಾನ್ ಇವ್ರು ಯಾರು? ಜಾನ್ ಬಾನು ಬೇಡ, ಸಿಂಪ್ಲಿ ಯು ಆರ್ ಪುಟ್ಟಿಂಗ್ ಸಾಲ್ಟ್ ಆನ್ ದ ವುಡ್ ಐ ಥಿಂಕ್ ಅದು ಹೋಯ್ತದ್ದು. ಅದು ಯಾರು ಹೊಸತ್ತು? ಬಿ ಕೂಲ್ ಅಂತ ಹೇಳ್ತಾ ಇದ್ದಾರೆ. ಸೂಪರ್ ಡೂಪರ್ ಮೇಡಮ್ ಅಂತ. ಥ್ಯಾಂಕ್ ಯು ರಮೇಶ್ ಅವರು, ಥ್ಯಾಂಕ್ ಯು ಸೋ ಮಚ್. ಮನಸ್ಸಿಗೆ ಅವರು ಸಪೋರ್ಟಿಂಗ್ ಅಂತ. ನಿಖಿಲ್ ಅವರು ಬಂದರು. ಹಾಯ್ ನಿಖಿಲ್ ಅವರು, ವೆಲ್ಕಮ್. ನಿಖಿಲ್ ಲೈಕ್ ಕೊಡಿಯಾ? ಲೈಕ್ ನೀವೆಲ್ಲ ಅವರ ಬಾಲಗಳು ಅಂತ ಹೇಳ್ತಾ ಇದ್ದಾರೆ. ಒಯ್ಯ ಮತ್ತೆ ಕೇತು ಜನ ಬರ್ತೀನಿ ದಾದ ಅಕ್ಕಲ್ಪುರ ಒಂಜೆ ಟೀಮ್ ಅಂದತೆ ಬಾನಿಸಿಸ್ ಐಕೆ ಅನ್ ಈರೆ ಪಾತಿರ್ಲಿ ಅವು ಈರೆ ಸರಿಯಾದ ಪಾತಿರ್ವರ ಕಳ್ಳ ಎಂಕ ಪಣ ಎಂಕ ಹೆಚ್ಚವು ಪಾತೆರ ಅಂಚೆ ಬರ್ಪುಜಿ ಅವು ಈರೆ ಪಾತಿರ್ವರ ಕಳ್ಳ ಅಕ್ಲಿಗೆ ಈರೆ ಸರಿ ಅಂಚಿಂದ ಅಕ್ಲಿಗೆ. ನನ್ನ ಪೋಸ್ಟರ್ ನೋಡಿ ಅಂತ ಹೇಳ್ತಾ ಇದ್ದಾರೆ. ತೂಪೆ ತೂಪೆ ಅವೇ ತೂಪೆ. ಮನಶ್ವರು ಸಪೋರ್ಟಿಂಗ್ ಅಲ್ಲಿದ್ದಾರೆ. ಆಯನ ಬೀಲ ಪೂರ ಅಂದು ಯಾಕಂದ್ರೆ ಚೇತು ಜನ ಬರ್ತಿರತ್ತೆ ಯಾನೈಕ್ ಬುಡ್ನಿ ಐದು ಮಲ್ಪ వచ్చి మొగడ పండి ఐదు మಲ್ಪ వచ్చి ఆరు బానిసెస్ పాతేది ఐదు మల్పే పాతేరుడు అప్పుడత్తి ಯಾನ ಅದು ಫೇಮಸ್ ಅವು ಈರೆ ಫಿಟ್ ಬಾನಿಸೆಸ್ ಈರೆ ಫಿಟ್ ಐಕ್ ಅತ್ತು ಫೇಮಸ್ ಬಂದತ್ತು ಅವು ಅಪ್ಪಲ ಅರ್ಚ ಪಾತೇರಂಗ ಎಂಕುಳ ಯಾನಂತ ನರ್ವಸ್ ಅಪ್ಪಿನ ಬೇಗ ಇನ್ನಿದಾರು ಒಡೆ ಪೋಯರು ಸರ್ಜಿಚ್ಚಿ ಹಾ ಬೇಕ್ಯಾ ಓ ನೈ ಇಚ್ಚಿ ಇನ್ನಿದಾರು ಇಚ್ಚಿ ಯಜಮಾನ ಸಾಂಗ್ ಆಡಿ ಫೇಸ್ ಯಜಮಾನವ ಯಜಮಾನದ ಯಾವುದು
ನಮ್ಮ ಬಂಧ ಅನುಬಂಧ ಸ್ವರ್ಗವೇ ನಾಚುವ ಹಾಗಿದೆ. ಇಲ್ಲಿ ಮೊಗ್ಗು ಅರಳಿದರೆ ದುಂಬಿಗೆ 1000 ವರ್ಷ. ಅದುವಾ ನಮ್ಮ ಮನೆಯಲ್ಲಿ ದಿನವೂ ಮಿನುಗೋ ಚೈತ್ರವೇ. ಬೆಳದಿಂಗಳ ಈ ಪ್ರೀತಿ ಕರಗಲು ಸಾಧ್ಯವೇ. ಹೆಜ್ಜೆನಿನ ಸವಿಗೂಡಿದು ಇಲ್ಲಿ ಪ್ರೀತಿಯ ಪರಮಾನ, ಇಲ್ಲಿ ಪ್ರೀತಿಯ ಯಜಮಾನ. ಮದ್ದೆ ರಕುಲು ತಾಕತಿಜ್ಜಂದೆ ಕಾಲ್ ಪಿಕ್ ಮಲ್ಪುಜಿ ರಕುಲು ಪನೊಂದು ಅಂದಿತ್ತೆ ಪಾತೆರ ತಿಕ್ಕಿರುತ್ತೆ ಎಡ್ಡಾಡತೆ ಆಯ್ ಒಕ್ಕಲ ಬುಡ್ಪುಜಿ ಈ ರೈಡ್ ಬಾಲ್ ತುಚಿಡ ಆಯ್ ಒಕ್ಕಲ ಬುಡ್ಪುಜಿ ಪಾತೆರೊಂದಿಪ್ಪೆ ಅದೇ ನಿಖಿಲ್ ಓಕೆ ಅಂತ ಹೇಳ್ತಾ ಇದ್ರೆ. ಅದುವೇ ಸಾಂಗ ಸರಿಯಾ ಯಜಮಾನ? ಇನ್ನೊಂದು ಯಜಮಾನ ಪಿಕ್ಚರ್ದು ಉಂಟಲ್ಲ, ಇನ್ನೊಂದು ಯಜಮಾನ ಪಿಕ್ಚರ್ ನಮ್ಮ ಡಿ ಬಾಸ್ ಇದು ಯಾರಿವಳು ಯಜಮಾನ ಪಿಕ್ಚರ್ದ ಪದ್ಯ ಪಲ್ಯ ಅವ್ವ. ಯಾರಿವಳು ಸೂಜಿ ಮಲ್ಲಿ ಕಂಡವಳು, ರಾಮನಲ್ಲಿ ತೋಟದಲ್ಲಿ ಗಮ್ಮನೆಂದು ಅರಳಿದಳು. ಮಾತಿನಲ್ಲಿ ಹೇಳಿದರೆ ತಾಳಕ್ಕೆ ಸಿಗದು, ಆಡಲಿ ಕೇಳು ಅಂದದ ಸಾಲು. ಯಾರಿವಳು ಸೂಜಿ ಮಲ್ಲಿ ಕಣ್ಣವಳು. ದಯಮಾಡಿ ಮುಗಿಲಾಚೆ ಸ್ವಲ್ಪ ನೋಡಿ ಎಲ್ಲರೂ, ಸಾಲಾಗಿ ಮುಕ್ಕೋಟಿ ದೇವರುಗಳು ನಿಂತರು. ದೇವತೆ ಈ ದೇವತೆಯ ಚಿನುಮ ನೋಡಲು. ನಿಖಿಲ್ ಅವರು ಬಾಯ್ ಅಂತ ಹೇಳ್ತಾರೆ, ಬಾಯ್ ನಿಖಿಲ್. ಫೈನ್ ಅಂತ ಹೇಳ್ತಾರೆ, ಫೈನ್ ವಾಯ್ಸ್ ಅಂತ ಹೇಳಿ ಮನಶ್ರೀ ಅವರು. ಕರೆಂಟ್ ಪೋಂಡು ಕರೆಂಟ್ ಪೋಂಡು ನರ ಇಲ್ಲದ ಇರುವ ಬ್ಯಾಡ್ ಕಮೆಂಟ್ ಆಗಿಸುವ ನಾಮರ್ಥಗಳು ಅಂತ ಹೇಳ್ತಾ ಇದ್ದಾರೆ. ಶಾಂತಕ್ಕ ಅಡ್ರೆಸ್ ನಾಡ್ರೆ ಪೋಡಿರೋ ಸರ್ಜಿತ್ ನನ್ನ ಚೊಲ್ಲೆ ಲೈಕ್ ಕೊರಿಯ. ಥ್ಯಾಂಕ್ ಯು. ಅಂದ ಶಶಿ ಬರೋದಿಲ್ಲ. ಶಾಂತಿ ಅಕ್ಕ ಅಡ್ಡಬುರಿಯ ಬರೋದಿಲ್ಲ. ನರ ಇಲ್ಲದ ಪುಣ್ಯಗಳು ಬ್ಯಾಡ್ ಕಾಮೆಂಟ್ಸ್ ಹಾಕುವ ನಾಯಿಗಳು ಕಾಲ್ ಪಿಕ್ ಮಾಡೋಕ್ಕೆ ಹೇಳು ಹಿಟ್ಲರ್ ಹತ್ರ ಅಂತ ಹೇಳ್ತಾ ಇದ್ದಾರೆ. ಈ ಹಿಟ್ಲರ್ ಮಲ್ಲ ಉಂದತಿ ನಮಗ್ ಗೊತ್ತೇ ಅಪ್ಪುಜಿ ಮಾರ್ರೆ. ಇದೆಯ ಮೀನೆ ಏರಾ ಬಲ್ತಿರು ಅವು ಜೋಕುಲ್ ಬಲಿಪುಣ ರಜೆ ಆಯ್ತೇನಿ ಅಂಚ ಬಲಿಪುಣ 5 ವಾರ ಬಲಿಪುಣ 5 ವಾರ ಬಲಿಪುಣ. ತಾಕತ್ತಿದ್ರೆ ನನ್ನ ಲೈವ್ಗೆ ಬಂದು ಮಾತಾಡಿ ಅಂತ ಹೇಳ್ತಾ ಇದ್ದಾರೆ. ಏನು ಅಕ್ಕಳು ಒಡೆನ ಪೋಯರ ಅಂದು ಉಲ ಇಜ್ಜರ ನಿತ್ಯ ಒಡೆನ ಪೋಯರ ಅಂದ ಸವಿತನೆ ಕುಂತೋಜೆ. ఇచ్చాకులు పిదే పోతేరాన్ కారడు పోతేరాన్ కారిజ్జతే ಅವಳು ಒಂದೇ ತೀರ್ಥ ಆಂಟಿಲ್ಲೇರು ಕೆನ್ನೆಗೆ ತೀರ್ಥ ಆಂಟಿಲ್ಲೇರು ಆರ್ಡ ಕೆಲ್ಲೆಗೆ ಬಾಕಿಲ್ಲ ಆರ್ಲ ಜೈದೇರಾ ಸಂಗು ಅಕ್ಕದ ಆದ ಮುಖ್ಯರೇ ಅಂತ ಹೇಳ್ತಾರೆ. ಗಾಳಿಪಟ ಸಾಂಗ್ ಆಡಿ. ಗಾಳಿಪಟ ಸಾಂಗ್ ಬರೋದಿಲ್ಲ ಸಂಗು ಅಕ್ಕದ. ನಾದೀನ್ ಅದು ಸ್ವಲ್ಪ ಬರ್ತದೆ. ನಾದೀನ್ ಧೀಮ್ ತನ ನಾದೀಮ್ ಧೀಮ್ ತನ
ಮೊದಲ ಪ್ರೇಮದ ಮಧುರ ತಲ್ಲಣ ಧನ್ಯ ಲಿಂಗನ ತಾಕಿಟ್ಟ ತರಿಕಿಟ್ಟ ಎನ್ನುತ್ತಿದೆ ಈ ಹೃದಯ ಮೃದಂಗ. ಅದಷ್ಟೇ ಬರುದು. ಎನ್ನ ಅಜ್ಜಿರಿಜಿರಿ ಶಾಂತಿ ಅಕ್ಕ ಗಾಳಿಪಟ ಸಾಂಗ್. ಆಕಾಶ ಇಷ್ಟೇ ಯಾಕಿದೆಯೋ ನನ್ನೈ ನನನೈ, ಈ ಭೂಮಿ ಕಷ್ಟ ಆಗಿದೆ ಅದು ಬರುದಿಲ್ಲ. ಗಾಳಿಪಟ ಇನ್ನೊಂದು ಸಾಂಗ್ ಉಂಟು ಗೊತ್ತುಂಟಾ? ಇದು ಹಕ್ಕಿ ಎಲ್ಲ ಆದ್ರೆ ಹಾಡ್ತೈತಲ್ಲ, ಇದು ಗೂಳಿ ಎಲ್ಲ ಆದ್ರೆ ಕೊಂಬೈತಲ್ಲ, ಬಲ ಇದ್ರೂ ಕೋತಿಯಲ್ಲ, ಪಟ ಪಟ ಹಾರೋ ಗಾಳಿಪಟ. ಅದು ಹೇಳುದು ನೀವು, ಅದಾದ್ರೆ ಅಷ್ಟು ಬರ್ತದೆ. ಆಡೆ ಛ್ಯಾಪ್ ಅನ್ನೋದು ಅಂದೆ ಛ್ಯಾಪ್ ಅನ್ನೋದ್ರಲ್ಲಿರು. ಮಾನಸಿಸ್ ಹೇಳ್ತಾ ಇದ್ದಾರೆ ಊಟ ಆಯ್ತಾ ಅಂತ ಕೇಳ್ತಾ ಇದ್ದಾರೆ ಮನಶ್ರೀ ಅವರು. ಊಟ ಆಗಿದೆ ಮನಶ್ರೀ. ಹಾಯ್ ಸಂಗೀತ ಎಂಚ ಉಳ್ಳಾರಕ್ಕೆ ಅನ್ನೋದ್ರೆ ಮನೋಜ್ ಗೌಡ. ಏನು ಹುಷಾರಿಲ್ಲ ಮನೋಜ್ ಗೌಡ ಅವರೇ, ಒಂದು ಲೈಕ್ ಕೊಡಿಯಾ? ಸ್ಕ್ರೀನ್ಗೆ ಡಬಲ್ ಟ್ಯಾಪ್ ಮಾಡಿ ಮನೋಜ್ ಗೌಡ. ರಕ್ಷಾ ಬಂಧನದ ಸಾಂಗ್ ಪಲ್ಲೆ ಅವು ಆತೆ ಗೊತ್ತು ನಿಮಗೆ ಯಾಕಡಂತೆ ಪನ್ನಿಯತ್ತೆ ಒಂದು ಅಣ್ಣ ತಂಗಿಯರ ಈ ಬಂದ ಜನುಮ ಜನುಮಗಳ ಅನುಬಂಧ, ಸ್ನೇಹಕ್ಕೆ ಕೊರಳು ದೇಹಕ್ಕೆ ನೆರಳು ನಾವಾಗಲೆಂದು ಹರಸುತ್ತಿದೆ ರಕ್ಷಾ ಬಂಧನ. ಒಂದು ಪೂರ ಅವ್ವೇ ಪನ್ನೊಂದು ನನ್ನೊಂದು ಪೂರ ಅಪ್ಪುಲೆ ಓ ಒಂದು ಒಂದು ಹೋಗಿ ಬಾಯ್ ಅಂತ ಹೇಳಿದ್ರೆ ನಿಖಿಲ್. ಓ ಬಾಯ್ ಬಾಯ್ ನಿಖಿಲ್ ಅವರೇ. ಹೇಳುವುದು ಹೇಳಿದ್ದೀನಿ, ನನಗೆ ಇಷ್ಟರಲ್ಲಿ ಕಾಲ್ ಮಾಡುವ ತನಕ ನನ್ನ ಸಪೋರ್ಟು ಮೆಸೇಜ್ ಉಗ್ರಾಮ್ ಟೀಮ್ ಮಹಾದೇವ್ ಅವರಿಗೆ ಅಂತ ಹೇಳ್ತಾ ಇದ್ದಾರೆ. ಹೌದೌದು ಓಕೆ ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಈ ದಿನ ಚೆನ್ನಾಗಿ ಸಾಂಗ್ ಸೆಲೆಕ್ಟ್ ಮಾಡ್ತಿದ್ದೀರಾ ಅಂತ ಹೇಳ್ತಾ ಇದ್ದಾರೆ. ಹೌದಾ ಮನಶ್ರೀ, ಥ್ಯಾಂಕ್ ಯು ಥ್ಯಾಂಕ್ ಯು. ಕೊಬ್ಬರಿ ಮಿಠಾಯಿ ರಾಮಣ್ಣ ಅವ್ರು ಬಂದರು. ಇದು ಯಾರಪ್ಪ ಕೊಬ್ಬರಿ ಮಿಠಾಯಿ ಹೊಸತ್ತು? ಒಂದು ಲೈಕ್ ಕೊಡಿ ಆಯ್ತು ಮೇಡಮ್, ಚೆನ್ನಾಗಿ ಹಾಡ್ತೀರಾ. ಥ್ಯಾಂಕ್ ಯು ಕೊಬ್ಬರಿ ಮಿಠಾಯಿ ಥ್ಯಾಂಕ್ ಯು. ಬಂದರ ಸಿಸ್ ಕೋಡೆ ಜಿಗ್ಗಾತೀರ ಅಂದಿಯ ಮಸ್ತ್ ಶೋಕ್ ತೋಜೊಂದಿರತ್ತೆ ಯಾನ್ ಪಂಡ್ಯಾಡ್ ದೃಷ್ಟಿ ದೆಪ್ಪಲೆ ಮಸ್ತ್ ಲಾಯ್ಕ್ ತೋಜೊಂದಿರ್ತೀರಿ. ಪೊರ್ಲು ಅರಿಜಿನಲ್ ಪೊರ್ಲಿ ಬಂದರ ಸಿಸ್ ಸೂಪರ್ ಅಂತ ಹೇಳ್ತಾ ಇದ್ದಾರೆ ಶಶಿಕಾಂತ್ ಅವರು. ಹಾಯ್ ಮಿಠಾಯಿ ಅಂತ ಹೇಳ್ತಾ ಇದ್ದಾರೆ ಶಾಂತ ಸಿಸ್. ಅಕ್ಕ ನಮಸ್ತೆ ಅಂತ ಹೇಳ್ತಾ ಇದ್ದಾರೆ. ನಮಸ್ತೆ ರಕ್ಷಿತ್, ವೆಲ್ಕಮ್. ಮನಶ್ರೀ ಅವರು ಸಪೋರ್ಟಿಂಗ್ ಅಲ್ಲಿದ್ದಾರೆ. ಬಾರ್ಮಿಸಿಸ್ನ ಮೆಸೇಜ್ ನೋಡಿ, ಬಾರ್ಮಿಸಿಸ್ ಸಪೋರ್ಟ್ ಮೆಸೇಜ್ ಆಗ್ತಾ ಇದ್ದಾರೆ. ಆದರೆ ನಮಗೆಲ್ಲ ಅದು ಮಹಾದೇವ್ ಟೀಮ್ ಅವರಿಗೆ, ಅವರೇ ನೋಡಿ ಆಯ್ತಾ, ನೋಡಿ ಅರ್ಥ ಮಾಡಿಕೊಳ್ಳಿ. ಸಪೋರ್ಟ್ ಅಂತ ಹೇಳ್ತಾ ಇದ್ದಾರೆ ಮನಶ್ರೀ. ಮನೋಜ್ ಗೌಡ ಏಪ್ಪ ಜಿ ಕನ್ನಡಗ್ ಮ್ಯಾಮ್, ಜಿ ಕನ್ನಡಗ್ ನೋಡಿ ಜಿ ಕನ್ನಡಗ್ ನಮ್ಮ ಪುರ ಪೋಪು ಜೈ ಅವು ಜಿ ಕನ್ನಡ ಪೋಣನ ಪೂರ ಪದ್ಯ ಬರೋಡು ಕ್ಲಾಸ್ ಪೂರ ಓದುಪ್ಪೋಡು ನಮ್ಮ ಚೂರು ಅಂಚಿ ಇಂಚಿ ಒಂಜಿ ಪದ್ಯ ಅನ್ಪಿನ ಆತಿ ನಮ್ಮ ಪೋಂಡ ಅದೇ ನೇರ ಅವು ಒಂದು ಉಪ್ಪುಳ್ದು ಅದು ಆಡಿಷನ್ ಉಪ್ಪುಣು ಆಡಿಷನ್ ಸೆಲೆಕ್ಟ್ ಆವೋಡು ಅವು ಪೂರ ನಮ್ಮ ಕಾಪುಜಿ ಮಾರ್ರೆ ನಮ್ಮ ಅಂಚಿಂಚಿ ಪೋಣ ಒಂಜಿ ಪದ್ಯ ಬಂದು ಆತಿ. ತಾಕತ್ತಿದ್ದರೆ ನನ್ನ ಲೈವಿಗೆ ಬಂದು ಮಾತಾಡು ಉಗ್ರಂ ಮಹಾದೇವ್ ಅಂತ ಹೇಳ್ತಾ ಇದ್ದಾರೆ ಬಾರ್ಮಿಸಿಸ್. ಸಂಗೀತ ಚಾಂಡೆ ವನಸಾಂಡೆ ಚಾತ್ಜಿಯೇ ವನಸಾಂಡ್ ಬಾನ್ವಿ ಬಿ ಕೂಲ್ ಅಂತ ಹೇಳ್ತಾ ಇದ್ದಾರೆ ಶ್ಲೋಕ್ ಅವರು. ಹೌದು ಬಾನ್ವಿ ಸಿಸ್, ಅದು ಇದಾಗುದಿಲ್ವ? ಅವರು ಹಾಗೆ ಮಾಡಿದಾರಲ್ಲ, ಹಾಗೆ ಕಮೆಂಟ್ ಎಲ್ಲ ಹಾಕಿದಾರಲ್ಲ, ಅದು ಬೇಜಾರಾಗ್ತಾ ಇದೆ ಯಾರಿಗೂ ಕೂಡ. ಅವರು ಒಮ್ಮೆ ಮಾತಾಡ್ಲಿಕ್ಕೆ ಸಿಗ್ಬೇಕು. ಅವರು ಯಾರು ಬ್ಯಾಡ್ ಕಮೆಂಟ್ ಹಾಕಿದಾನಲ್ಲ ಅವನು ಸಿಗ್ಬೇಕು ಮಾತಾಡ್ಲಿಕ್ಕೆ. ಆಗ ಉಂಟು ಅವನಿಗೆ ಮಾರಿ ಹಬ್ಬ. ಬಾನ್ವಿ ಸಿಸ್ ಮಾಡ್ತಾರೆ ಅವನಿಗೆ. ಬಾನ್ವಿ ಅಕ್ಕ ಯಾನ್ ಮೂಜಿ ಗಂಟೆಗೆ ಬಂದಾಗ ಲೈವ್ ಆನ್ ಇತ್ತುಂಡು ಪನೊಂದುಲ್ಲೇರು ಏಪ ಮೂಜಿ ಗಂಟೆಗೆ ಇತ್ತೇನಾ. ಸಂಗೀತ ಅಕ್ಕ ಈ ಮೆಗ್ಗಿನ ಕಡೆ ಹ್ಯಾಪಿ ರಕ್ಷಾ ಬಂಧನ. ಥ್ಯಾಂಕ್ ಯು ರಕ್ಷಿತ್, ಥ್ಯಾಂಕ್ ಯು, ಸೇಮ್ ಟು ಯು ರಕ್ಷಿತ್. ಹ್ಯಾಪಿ ರಕ್ಷಾ ಬಂಧನ ಮಾತಿರಗಿಲ್ಲ, ಹ್ಯಾಪಿ ರಕ್ಷಾ ಬಂಧನ. ಇಲ್ಲಿ ಮೆಸೇಜ್ಗಳ ಸ್ಕ್ಯಾಮ್ ಪ್ಯಾಮ್ ಮಾಡ್ತಾ ಇದ್ದಾರೆ. 1 ಸಲ 2 ಸಲ ಮೆಸೇಜ್ ಮಾಡ್ಬೋದು, ತುಂಬಾ ಅದೇ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಕೊಬ್ಬರಿ ಮಿಠಾಯಿ ಸಂಗೀತಕ್ಕ ಎಂಚೋಲ್ಲ ಇಲ್ಲಡ್ಪುರ ಹುಷಾರಿ. ಹುಷಾರು ಲೇರಿ. ಹಲೋ ದುರ್ಗಕ್ಕ, ಹ್ಯಾಪಿ ರಕ್ಷಾ ಬಂಧನ್. ಹ್ಯಾಪಿ ರಕ್ಷಾ ಬಂಧನ್ ಸುನಿಲ್ ಅವರೇ, ನಿಮ್ಗೆ ಕೂಡ
ಹಲೋ ದುರ್ಗಾ, ಹ್ಯಾಪಿ ರಕ್ಷಾ ಬಂಧನ್. ಊಟ ಆಯ್ತಾ ಸುನಿಲ್ ಅವರೇ? ರಕ್ಷಿತ್ ಊಟ ಆಯ್ತಾ ನಿಮ್ದು? ನರ ಇಲ್ಲದ ಕುಂಡಿಗಳು ಬ್ಯಾಡ್ ಕಮೆಂಟ್ ಹಾಕಿಸುವ ನಾಯಿಗಳು ಕಾಲ್ ಪಿಕ್ ಮಾಡ್ಲಿಕ್ಕೆ ಹೇಳು ಹಿಟ್ಲರ್ ಹತ್ರ ಅಂತ ಹೇಳ್ತಾ ಇದ್ದಾರೆ. ಲೈಕ್ ಡನ್ ಅಂತ ಹೇಳಿ. ಥ್ಯಾಂಕ್ ಯು. ಹೇಳುವುದು ಹೇಳಿದ್ದೇನೆ. ನನಗೆ ಹಿಟ್ಲರ್ ಕಾಲ್ ಮಾಡುವ ತನಕ ಇದೇ ನನ್ನ ಸಪೋರ್ಟ್ ಮೆಸೇಜ್ ಉಗ್ರಂ ಟೀಮ್ ಮಹಾದೇವ್ ಅವರಿಗೆ. ಸಂಗೀತಕ್ಕ ರಾಖಿ ಉಂಡಿಯೇ ರಾಖಿ ಉಂಡು ನಿನಕುಲು ಬರೋಡು ಒಟ್ರಾಸಿ ಬತ್ತನ ರಾಖಿ ಉಂಡು ಆಂಡಕ್ಕ ಇರೇನ ಆಂಡೆ ಆಂಡಾಂಡೆ ಎನ್ನಾಂಡು ಬಾನ್ವಿಸ್ ಇಸ್ ಸಪೋರ್ಟಿಂಗ್ ಅಲ್ಲಿದ್ದಾರೆ. ಥ್ಯಾಂಕ್ ಯು. फूलों का तारों का सबका कहना है ये हजारों में मेरी बहना है सारी उम्र हमें संग रहना है फूलों का तारों का सबका कहना है. ಅದು ಮನಶ್ರೀ ಅದು ಪದ್ಯ ಗೊತ್ತಿಲ್ವಾ? ಹಾಯ್ ರಂಗು ಈ ಬೈಕ್ ಕಲಿಸಿಕೊಡು ನಂಗು, ಅದು ಬರುದಿಲ್ಲ ಪದ್ಯ. ಮತ್ತೆ ಶ್ಲೋಕ್ ಹೂ ಇಸ್ ದಿಸ್ ಉಗ್ರಂ ಟೀಮ್ ಅಂತ ಹೇಳ್ತಾ ಇದ್ದಾರೆ. ರಕ್ಷಿತ್ ಹ್ಯಾಪಿ ರಕ್ಷಾ ಬಂಧನ್ ಅಂತ ಹೇಳ್ತಾ ಇದ್ದಾರೆ. ಕಪ್ಪು ಸಿಸ್ ಬ್ಯಾಡ್ ಕಮೆಂಟ್ ಆಗಬೇಕು, ನಿನ್ನ ಕಮೆಂಟ್ ಡಿಲೀಟ್ ಮಾಡಿ ಬ್ಲಾಕ್ ಮಾಡಲಾಗೋದು ಎಚ್ಚರ. ಹೌದೌದು, ಹ್ಯಾಪಿ ರಕ್ಷಾ ಬಂಧನ್ ಅಂತ ಹೇಳ್ತಾ ಇದ್ದಾರೆ ನಿಖಿಲ್ ಅವರು. ಹೇಳುವುದು ಹೇಳಿದ್ದೇನೆ. ಥ್ಯಾಂಕ್ಸ್ ಕಪ್ಪಕ್ಕ. ಇರೆಗ್ಲ ಈ ಮೆಗ್ಗೆನ ಕಳೆದೆ ಹ್ಯಾಪಿ ರಕ್ಷಾ ಬಂಧನ್ ಅಂತ ಹೇಳ್ತಾ ಇದ್ದಾರೆ. ಬಾನ್ವಿ ಯಾರು ಅದು ಅಂತ ಕೇಳ್ತಾ ಇದ್ದಾರೆ. ಅದು ಮೊನ್ನೆ ಬ್ಯಾಡ್ ಕಮೆಂಟ್ ಹಾಕಿದವರು ಬಾನ್ವಿ ಸಿಸ್ನ ಲೈವ್ ಅಲ್ಲಿ. ರಕ್ಷಾ ಸಿಸ್ನ ಹೆಸರು ಇಟ್ಕೊಂಡು ಬಂದು ಬ್ಯಾಡ್ ಕಮೆಂಟ್ ಹಾಕಿದಂತೆ ಅವರು. ಅಣ್ಣ ತಂಗಿ ಸಾಂಗ್ ಪಚ್ಚರ್ ಅಂತ, ಅಣ್ಣ ತಂಗಿ ಸಾಂಗ್ ಪಿಕ್ಚರ್, ಅಣ್ಣ ತಂಗಿ ಸಾಂಗ್ ಅದುವಲ್ಲ, ಅಣ್ಣ ತಂಗಿಯರೇ ಈ ಬಂದ, ಅದು ಹೇಳಿದ್ದೇನೆ ಆಗ. ನನ್ನ ಪ್ರೀತಿ ಎಲ್ಲ ಅಣ್ಣ ತಮ್ಮಂದಿರಿಗೆ ರಕ್ಷಾ ಬಂಧನದ ಶುಭಾಶಯಗಳು ಹೇಳ್ತಾ ಇದ್ದಾರೆ. ರಾಷ್ಟ್ರಸಿಸ್ ಎಲ್ಲರಿಗೂ ಕೂಡ ರಕ್ಷಾ ಬಂಧನ ಶುಭಾಶಯ ಅಂತ ಹೇಳ್ತಾ ಇದ್ದಾರೆ, ವಿಶ್ ಮಾಡ್ತಾ ಇದ್ದಾರೆ ಎಲ್ಲರಿಗೂ ಕೂಡ. ಅಣ್ಣ ತಂಗಿ ಸಾಂಗ್ ಅಂತ ಹೇಳ್ತಾ ಇದ್ದಾರೆ. ಅಣ್ಣ ತಂಗಿ ಸಾಂಗ್ ಅದುವೇ, ಮತ್ತೆ ಯಾವುದುಂಟು ಅಣ್ಣ ತಂಗಿದು ಸಾಂಗ್ ನನಗೆ ಗೊತ್ತಿಲ್ಲ ಅಷ್ಟು, ಒಂದೇ ಗೊತ್ತದು. ಅಣ್ಣ ತಂಗಿಯರ ಈ ಬಂದ ಜನ್ಮ ಜನ್ಮಗಳ ಅನುಬಂಧ. ಆ ಬ್ಯಾಡ್ಕಂಡ್ ಪಾಂಡ್ ಜನ ಈ ಲೈವ್ ಉಂಡಾ ಅವು ಪೋಂಡಿ ಏರಂದು ಗೊತ್ತು ಎಂಕ ಆ ಏರ್ ಪಾಡ್ದಿರೋದು ಗೊತ್ತು. ಯಾಕಂದ್ರೆ ಟೀಮ್ ದಕ್ಕಲೊಂದು ಪನ್ಪೇರು, ಅವು ಟೀಮ್ ದಕ್ಕಲೊಂದು ಪನ್ಪೇರು ಆಡ ಐಟಿ ಏರ್ ಪಾಡ್ದಿರೋದು ಗೊತ್ತುಜ್ಜಿ ನಮಗೆ. ಬಾವಿ ಸಿಸ್ಸು ಗೊತ್ತುಂಡು ಐಕ ಆಡ ಪಾತೇರು ನಕುಲು. ಹಾಯ್ ಭೂಮಿಕಾ ಸಿಸ್, ಹಾಯ್ ವೆಲ್ಕಮ್. ಹ್ಯಾಪಿ ರಕ್ಷಾ ಬಂಧನ ಇರೆಗ್ ನನ್ನ ಪ್ರೀತಿ ಅಕ್ಕ ತಂಗಿಯರಿಗೂ ಕೂಡ ರಕ್ಷಾ ಬಂಧನ ಶುಭಾಶಯಗಳು. ಥ್ಯಾಂಕ್ ಯು ಕಪ್ಪ ಸಿಸ್, ಥ್ಯಾಂಕ್ ಯು. ಲೈಕ್ ಕೊಡೋದವ್ರು ಲೈಕ್ ಕೊಡಿ ಆಯ್ತಾ. ಥ್ಯಾಂಕ್ ಯು ಅಂತ ಹೇಳ್ತಾ ಇದ್ದಾರೆ. बेनाने भाई की कलाई पे प्यार बांधा है ಸಂಸಾರ ಬಾಂಧ ಹೈ. ಬ್ಯಾಡ್ ಡ್ಯಾಡ್ ಬಂದ್ರು, ಅಕ್ಕ ರಾಖಿ ಕಟ್ತೇವೆ ಖಂಡಿತ, ಇಲ್ಲಿ ಬಂದ್ರೆ ಖಂಡಿತ ಕಟ್ತೇವೆ. ಈಗ ಎಲ್ಲಿಂದ ಕಟ್ಟುದು ನಾನು ರಾಖಿ? ಓಕೆ ಅಂತ ಹೇಳ್ತಾರೆ ನಿಖಿಲ್ ಅವರು. ಬ್ಯಾಡ್ ಡ್ಯಾಡ್ ಅವರು ಒಂದು ಲೈಕ್ ಕೊಡಿಯಾ? ಸ್ಕ್ರೀನ್ಗೆ ಡಬಲ್ ಟ್ಯಾಪ್ ಮಾಡಿ ಒಂದು ಲೈಕ್ ಕೊಡೋದವರೆಲ್ಲ ಲೈಕ್ ಕೊಡಿ ಆಯ್ತಾ. ನಿಖಿಲ್
ಓಕೆ ಅಂತ ಹೇಳ್ತಾ ಇದ್ದಾರೆ. ಈ ಪ್ರೀತಿಗೆ ಕಣ್ಣು ಇಲ್ಲ, ಈ ಕನಸಿಗೆ ಕಣ್ಣು ಬೇಕಿಲ್ಲ. ಲೈಕ್ ಬೊಡ್ಚಿ ಓಕೆ ಮಲ್ಲೆಜ್ಜಿ ಬೊಡ್ಚಿನ ಮಲ್ಲೆಜ್ಜಿ ನೋ ಪ್ರಾಬ್ಲಮ್. ಬ್ಯಾಡ್ ಕಮ್ಮಿ ಯಾರು ಮಾಡಿದವ ಕೊಡಿದು ತಿಂತೇನ ಕಡಿ ಯಾರಂತ ಗೊತ್ತಿಲ್ಲವಾ, ಅವನ್ ಬರುದಿಲ್ಲಂತೆ. ಅವಧಿ ಇವತ್ತು ರಕ್ಷಸಿಸ್ ಹೇಳಿದ್ದಾರೆ ಬಂದವನು ಸಾರಿ ಕೇಳ್ಬೇಕು ಅಂತ. ಬ್ಯಾಡ್ ಕಮೆಂಟ್ ಮಾಡಿದವನು ಹೌದು ಸಾರಿ ಕೇಳ್ಬೇಕು ಅವರ ಹತ್ರ. ಯಾಕೆ ಅವರ ಹೆಸರಲ್ಲಿ ಬರುವುದು ಅಲ್ವಾ, ಯಾರ್ಯಾರ ಹೆಸರಲ್ಲಿ ಯಾಕೆ ಬರುದು? ಧೈರ್ಯ ಇದ್ರೆ ಇವನ ಐಡಿಯಲ್ಲೇ ಬಂದು ಇವನ ಬ್ಯಾಡ್ ಕಮೆಂಟ್ ಹಾಕಬಾರ್ದು, ಸಪೋರ್ಟ್ ಮಾಡ್ಬೇಕು. ಎಂಚಿನ ಮಾರಾಯ್ತಿ ಎಂಚಿನ ಪನ್ಪಿನಿ ಬ್ಯಾಡ್ ಡ್ಯಾಡಿ ಇದೇಗೆ ಎಂಚಿನ ಪನ್ಪಿನಿ ಯಾರು ಎಂಕೆ ಅರ್ಥಪ್ಪ ಜೈನಪುರ ಅಂದ್ ಗೊತ್ತಪ್ಪ ಜೈನ್ ಎಂಕೆ ಅರ್ಥಪ್ಪ ಐನ್ ಜನ ಈರೊಂಜಿ ಕಪ್ಪು ಅಕ್ಕ ಮಂದರಕ್ಕ ಪ್ರೀತಿ ಅಕ್ಕ ಬೊಕ್ಕ ನವೀನ್ರು ಬೊಕ್ಕ ಅರ್ಥ ಸಂಗೀತಕ್ಕ ಹೆಂಗ್ ಗೊತ್ತುಪ್ಪುನು ತುಳುತ ಕಪ್ಪು ಅಕ್ಕ ಮಂದಾರಕ್ಕ ಪ್ರೀತಿ ಅಕ್ಕ ಬೊಕ್ಕ ನವೀನ್ರು ಬೊಕ್ಕ ಏರ್ಲ ಪರಿಚಯ ಇಜ್ಜಿ ಬೊಕ್ಕ ಬಾನ್ವಿಸಿಸ್ ಮಲ್ಪುವೆರು ಆರ್ಲ ತುಳು ಪಾತಿರ್ವೇರು ಆರ್ಲ ತುಳುತಾರೆ ಬಾನ್ವಿಸಿಸ್ಲ ಬೊಕ್ಕ ರಕ್ಷಸಿಸ್ಸುಲ್ಲೇರು ರಕ್ಷಸಿಸ್ಸಿನಲ್ಲಿ ಬರ್ಪುಜರೇರು ಲೈವ್ ಪೋಪ್ಜರ ಅಕ್ಕ ನಿಮ್ಮೂರು ಯಾವ್ದು? ನಮ್ಮ ಮಂಗಳೂರು. ಅವ ಬರಲಿ ಇರಲಿ ಅಕ್ಕ, ಅವನಿಗೆ ಇದೇ ಹಬ್ಬ ಮಾಡ್ತೇನೆ ಅಂತ ಹೇಳ್ತಾ ಇದ್ದಾರೆ ಸುನೀಲ್ ಅವರು. ಏನ್ ಹುಡುಗಿರು ಇದು ಯಾಕೆ ಹಿಂಗಾಡ್ತಿರೋ, ಲವ್ 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 ಅಂತ ಕಣ್ಣೀರಿಟ್ಟಿರೋ, ಕಣ್ಣೀರಲ್ಲ ಪಣ್ಣೀರ ಹಣಿಯು ನನ್ನ ಪ್ರಿಯನಿಗೆ ಪ್ರೀತಿಯ ಅಭಿಷೇಕ. ಸೂಪರ್ ಅಂತ ಹೇಳ್ತಾ ಇದ್ರೆ ಅಂತದೇ ಈ ಸಿಂಪಲ್ ಒಂಜಿ ಬಲೇ ಪುಣೆ ಯಾರು ಪದ್ಯ ಪಂಡ ಹೆಜ್ಜಿ ಸಿಂಪಲ್ ಓಡಿ ಹೋಗುದು ಇಚ್ಚಿ ಅಕ್ಕ ಅಕುಲತ್ತು ಪರಿಚಯ ಹೆಜ್ಜೆ ಅಂದೆ ಅಕುಲುಲ್ಲೇರು ರಕ್ಷಸಿಸ್ಸುಲ್ಲೇರು ಬಕ್ಕ ಬಾನ್ವಿಸಿಸ್ಸುಲ್ಲೇರು ಅಕುಲ ತುಳುತಾನೆ ಒಂದು ಲೈವ್ ಮಲ್ಪುನು ರಕ್ಷಸಿಸ್ಲ ಮೇನ ಪ್ರೀತಿಸಿಸ್ತ ಲೈವ್ ಬರ್ಪಿರತ್ತೆ ರಕ್ಷಸಿಸ್ ಕಣ್ಣೀರಲ್ಲ ಪನ್ನೀರ ಮಲೆಯು ನನ್ನ ಕಣ್ಣೀರಲ್ಲ ಪನ್ನೀರ್ ಅಂತ ಹೇಳ್ತಾ ಇದ್ದಾರೆ ಸಿಂಪಲ್ ಬಾಯ್. ಅನಿಸುತ್ತಿದೆ ಯಾಕೋ ಇಂದು ನೀನೇನೆ ನನ್ನ ಬಳಿಂದು ಮಾಯದ ಲೋಕದಿಂದ ನನಗಾಗಿ ಬಂದ ಬಳಿಂದು ಆಹಾ ಎಂತ ಮಧುರ ಯಾತನೆ ಕೊಲ್ಲು ಹುಡುಗಿ ಒಮ್ಮೆ ನನ್ನ ಹಾಗೆ ಸುಮ್ಮನೆ ಪ್ರಮಾಣಿಸಿ ಬಂದ ಲೈವ್ ಅನ್ನು ಮರೆತರು ಆ ಲೈವ್ ಅನ್ನು ಹಚ್ಚಿಸಲು ಬಂದವರು ಮರೆಯಬಾರದು. ಹುಷಾರು, ಕಲಿಯುಗದಲ್ಲಿ ಭಾವನೆಗಳನ್ನು ಇಟ್ಕೊಂಡು ಜೀವನ ಮಾಡಿದ್ರೆ ಭಾವಪೂರ್ಣ ಶ್ರದ್ಧಾಂಜಲಿ ಬ್ಯಾನರ್ ಹಾಕಿಸಿ ಬಿಡ್ತಾರೆ. ಯಾವ ಉಂತಲಿದ ಅಮ್ಮಯ್ಯ ಅಂತ ಹೇಳ್ತಾ ಇದ್ರೆ ಅದು ಉಂತ ರಾಪೂಜಿ ಸಿಂಪಲ್ ಬಾಯಿ, ಅದು ನನ್ನದು ಜೀವ ಉಸಿರು, ಅದನ್ನು ನಿಲ್ಲಿಸಿದ್ರೆ ನನ್ನ ಉಸಿರೇ ಹೋಗಿ ಬಿಡುತ್ತದೆ. ಅದು ಗೊತ್ತುಂಟಾ ಸಿಂಪಲ್ ನಿನ್ಗೆ? ಅದು ಇತ್ತದತ್ತ ಪದ್ಯ ಬಂದ್ಬಿಡ ಅದು 9 ದಿಂಚಲ ಪದ್ಯ ಪರೊಂದೇ ಬೈದೆ ಅವೇನು ಉಂತಾಯ ರಾಪುಜಿ ಏರ್ ದಾದ ಪಡಲೆ అని పద్యం పనికిన ఉంతోజి అని అని పద్య షోకు పనిపుజి ರಾಗ ಬರ್ಪುಜಿ ಅನ ಪನ್ಪೆ ಎಂಕ್ ಬತ್ತಿನತೆ అని ಪದ್ಯ ಅನ್ಪೆಂಚ. ಮೋನು ಆದವರ ಬಳಿ 100 ಜನರಿದ್ದಾರೆ, ಮೋನು ಆಗದೇ ಇರುವವರ ಬಳಿ ನಮ್ಮಂತ ಸದಸ್ಯರಿದ್ದಾರೆ. 100% ಹೌದೌದು. ಸಾಂಗ್ ಯಾವ ಪರವಾಗಿಲ್ಲ, ಹೇಮಂತಗಳ ಸಾಂಗ್ ಆಪುಜಿ ಪಾಪದ ಪ್ರಪಂಚದಲ್ಲಿ ಪಾಪಿಯಾಗಿ ಇದ್ರೇನೆ ಬೆಲೆ ಅಂತ ಹೇಳ್ತಾ ಇದ್ದಾರೆ. ಸುಬ್ರಹ್ಮಣ್ಯ ಇದು ಯಾರಪ್ಪ? ಸುಬ್ರಹ್ಮಣ್ಯ ಸೌತ್ನವರು ಯಾರ್ರೀ? ಹಿಂದಿಯಲ್ಲಿ ಮಾತಾಡ್ತಾ ಇದ್ದಾರೆ. ಲೈಕ್ ಕೊಡಿಯಾ ಸುಬ್ರಹ್ಮಣ್ಯ ಅವರು? ಒಂದು ಲೈಕ್ ಕೊಡಿ. ಅನಿಸಿ ಯಾಕೋ ಎಂದು ನೀ ನನ್ನ ಒಳ್ಳೆದು. ಹೌದೌದು, ಅದು ಪದ್ಯ. ಸುರಿಯುವ ಸೋನೆಯು ಸೋಸಿದೆ ನಿನ್ನದೇ ಪರಿಮಳ, ಯಾರ ಕನಸಲು ನೀನು ಹೋದರೆ ತಳಮಳ, ಪೂರ್ಣ ಚಂದಿರ ರಜಾ
ಲಕ್ಕ ಚಾಣಕ್ಯನದ ರಾಗ ಬತ್ತಿ ಜಿಂಡಲ ಮಲ್ಲೆಜ್ಜಿ ಜುಲೋ ಬತ್ತು ಜಿಂಡ ಯಾವಕ್ಕೆ ಜಾತಕದಲ್ಲಿ ಶನಿ ಗುರು ಇದ್ರು ಬರ ಅಕ್ಕದಲ್ಲಿ ಶಕುನಿಗಳು ಇರಬಾರ್ದು 100%. ಆಣೆ ಮತ್ತೆ ಇರ್ನ ಆಣೆ ಕೇಳದಲ್ಲಿ ಕರ್ಮ ಯಾರನ್ನು ಕ್ಷಮಿಸುವುದಿಲ್ಲ. ನೀವು ಇನ್ನೊಬ್ಬರನ್ನು ಅಳುವಂತೆ ಮಾಡಿದರೆ ಕರ್ಮ ನಿಮ್ಮನ್ನು ಅಳುವಂತೆ ಮಾಡುತ್ತದೆ, ನೆನಪಿರಲಿ. ಆಹಾ ಎಂತ ವಾಸನೆ ಅಂತ ಹೇಳ್ತಾ ಇತ್ತು. ಬಂದರು ಭಾವ ಬಂದರು, ಅದು ಬರುದಿಲ್ಲ. ಬಂದರು ಭಾವ ಬಂದರು, ಬಂದರು ಭಾವ ಬಂದರು ಅಷ್ಟೇ. ಅದರಲ್ಲಿ ಮತ್ತೊಂದು ಮ್ಯೂಸಿಕ್ ಬರ್ತದಲ್ಲ, ಅದೊಂದು ಟ್ಯೂನ್ ಬರ್ತದಲ್ಲ, ತುಂಬಾ ಚಂದ ಉಂಟು. ಐಟು ಬದ್ದಿ ರೈಸ್ ದಾದೆ ಸಿಂಪಲ್ ಇಜ್ಜಿ ಅಣ್ಣ ಆವೋಡು ಮನದಲ್ಲಿ ಬಂದರು ಬಾಬ ಬಂದರು. ರಾಜ್ ಬಿ ಶೆಟ್ಟಿ ಅವರದಲ್ವಾ, ಸೂಪರ್ ಉಂಟದೆ ಪಿಕ್ಚರ್, ಸೂಪರ್ ಉಂಟದೆ. ನಾನು ನೋಡಲಿಲ್ಲ, ಎಲ್ಲರೂ ಹೋಗಿ ನೋಡಿ. ಸೂಪ್ರಮ್ ಸೋ ಗೊತ್ತು ಜಿಂಕ್ ಸರಿ. ಸೂಪ್ರಮ್ ಸೋ ದಾದಿ ಶಾಂತಸಿಸ್ ಪಿಕ್ಚರ್ ಪುದರ್ ದಾದಿ ಶಾಂತಸಿಸ್ ಪಲ್ನಿಯವರ ಯಾನ್ ಪೋತುಜಿ ಶಾಂತಸಿಸ್ ಪೋತಿರು ತೂದು ಬೈದೇರು ಆರು ಪಿಕ್ಚರ್ ತೂತಿರು ಶೋಕುಂಡಿಗೆ ಮಾತೆಲ್ಲ ಪೋದು ತೂಲೆ ಪಿಕ್ಚರ್. ಕರ್ಮ ಯಾರನ್ನು ಬಿಡಲ್ಲ, ನಮ್ಮನ್ನು ಬಿಟ್ಟು ಹೋದ. ಏರು ನಿರ್ಮ ಏರಿಯೇ ವಾಷಿಂಗ್ ಪೌಡರ್ ನಿರ್ಮ ಅದುವಾ ಸಂಗೀತಕ್ಕ ಬರ್ಪೆ ಎಲ್ಲ ಬರ್ಪೆ. ಓಕೆ ರಕ್ಷಿತ್, ಥ್ಯಾಂಕ್ ಯು ಸೋ ಮಚ್. ಸಿಂಪಲ್ ಅಂತ ಹೇಳ್ತಾ ಇದ್ದಾರೆ. ಓಕೆ, ನಾನು ಕೂಡ ಇನ್ನು ಲೈವ್ ಎಂಡ್ ಮಾಡ್ತೇನೆ. ಥ್ಯಾಂಕ್ ಯು ಸೋ ಮಚ್ ಲೈವ್ಗೆ ಬಂದು ಸಪೋರ್ಟ್ ಮಾಡಿದೆ ಎಲ್ಲರಿಗೂ ಕೂಡ ಧನ್ಯವಾದಗಳು. ಸುಮತಿ ಫ್ರಮ್ ಸೋಮೇಶ್ವರ ಅವತ್ತಿ ಫ್ರಮ್ ಸೋ ಇಂಚಿನೊಂದು. ಓಕೆ, ಥ್ಯಾಂಕ್ ಯು ಸೋ ಮಚ್ ಲೈವ್ಗೆ ಬಂದ ಎಲ್ಲರಿಗೂ ಕೂಡ ಧನ್ಯವಾದಗಳು. ಹಾಗೆ ಮತ್ತೆ ನಿಮ್ಮ ಭೇಟಿ ನಾಳೆ ಬೆಳಿಗ್ಗೆ 8 ಗಂಟೆಗೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಆಲ್. ಬಾಯ್ ಮಲ್ಪ್ಲೆ ಮಾತಾರೆ. ಸೂ ಫ್ರಮ್ ಸೋ ಬಾಯ್. ಶಶಿಕಾಂತ್ ಬಾಯ್ ಅಂತ ಹೇಳ್ತಾರೆ. ಎಲ್ಲರಿಗೂ ಬಾಯ್.